ಆಡಬೇಕಲ್ಲ ಮತ್ತೆ ಗೊತ್ತಾ ಬೋಲಿ ಆಡ್ಬೇಕಲ್ಲ ರೆಡ್ ಕ್ಯಾಪ್ಟನ್ ನಡೆಯಲ್ಲಿ ಟಾಸ್ ಇಲ್ಲ ಬೇಗ pick up the rope. ತಲಪಾಡಿ ಗ್ರಾಮ ಸಮಿತಿಯಿಂದ ಬಂಟರಗೊಪ್ಪದ ಬಂತ ರಡ್ಡು ಸಾರತ್ತ ಇರುವಂತಹ ಮುಂದಿತ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದ ಫೈನಲ್ ಪಂದ್ಯ ಉಂತಾಡ ಬಣ್ಣದನಿಗೆಲ್ಲ ವಿನಂತಿ ಮಾಡ್ಕೊಂಡಲ್ಲ ಇನ್ನಿತ ಸಮಾರೋಪದ ಅತಿಥಿಗಳು ಅಧ್ಯಕ್ಷರಾಗಲೇ ತಮ್ಮ ಪರಿಚಯ ಗಾದೆ ಆ ಒಂಜಿ ಕ್ರೀಡಾಂಗಣಗೂ ಬರ್ಪೇರೆ ಇನ್ನಿತ ಈ ಒಂಜಿ ಕ್ರೀಡಾಕೂಟಡು ಸಮಾರಂಭದ ಅಧ್ಯಕ್ಷರಾಯಿನ ಗ್ರಾಮ ಸಮಿತಿಯ ಅಧ್ಯಕ್ಷರೇ ಸುಧಾಕರ್ ರೆಡ್ಡಿ ಅಂತಾರೆ ಅಂಚನೆ ಇನ್ನಿತ ಭಿನ್ನಾಧಿಕದ ಮನೆಯ ಉಪಸ್ಥಿತರು ಪುಂಚಿತನ ಚಂದ್ರಾಸ ಡಿ ಶೆಟ್ಟಿ ಅಧ್ಯಕ್ಷರ ಬಂಟರ ಸಂಘ ಬಂಟವಾಳ ತಾಲೂಕು ಶ್ರೀಯುತ ರಾಮನವರಿಗಳ ಲೋಕೇಶ್ ಶೆಟ್ಟಿ ನಾಗ್ಲಗುತ್ತು ಶ್ರೀ ಸುರೇಶ್ ಆಳ್ವ ಸಾಂತ್ಯಗುತ್ತ ಶ್ರೀ ವೈಭವ್ ಶೆಟ್ಟಿ ನಾರ್ಲ ತಲಪಾಡಿ ಶ್ರೀ ಪ್ರದೀಪ್ ಒಂದು ನಿಮಿಷ ಸರಿ ಮುಂಜಾನೆಲ್ಲ ಫೈನಲ್ ಸ್ಪರ್ಧೆ ತುಂಬು ಥರ್ಡ್ ಫೋರ್ತ್ ಸೆಮಿಫೈನಲ್ ಎರಡು ಸೆಮಿಫೈನಲ್ ಲೂಸರ್ ಆಗಲೇ ಟಾಸ್ ಮೂಲಕ ಥರ್ಡ್ ಫೋರ್ತ್ ಚಾನ್ಸ್ ಸರಿ ఆయన ಟಾಸ್ ನಾಣ್ಯ ಚಿಮ್ಮಡಿ ನಿರ್ಧರಿಸವ ಸರಿ ಅದೇ ಸರಿ ಹೌದಾ ಥರ್ಡ್ ಆ್ಯಂಡ್ ಫೋರ್ತ್ ಇದ ಟೀಮ್ ಬಂದರೆ ಏನು ಮಾತಾಡಿದೆ ಪಾವೂರ್ಲ ತಲಪಾಡಿದ ಕ್ಯಾಪ್ಟನ್ ರೆಡ್ ಟೀಮ್ದ ಕ್ಯಾಪ್ಟನ್ ನಗಬರು ಪಾವೂರ್ಲ ತಲಪಾಡಿದ ರೆಡ್ ಕ್ಯಾಪ್ಟನ್ ತಗದೆ ಕಡೆ ಸೆಮಿಫೈನಲ್ ಲೂಸರ್ ಇದಾಗ್ಬೋತಾರೆ ಇಲ್ಲ ಸೆಮಿಫೈನಲ್ ಫಸ್ಟ್ ಸೆಮಿಫೈನಲ್ ಸೆಕೆಂಡ್ ಸೆಮಿಫೈನಲ್ ಲೂಸರ್ ತಗಲಿಗೆ ಥರ್ಡ್ ಫೋರ್ತ್ ಇದನ್ನಿಗೆ ನಾಣ್ಯ ಚಿಮ್ಮಿಗೆ ಮಾಡಾಗ ತಲಪಾಡಿ ಥರ್ಡ್ ಪ್ಲೇಸ್ ತಲಪಾಡಿ ಫೋರ್ತ್ ಪ್ಲೇಸ್ ಮಂಜನಗಲ್ಲ ಹಗ್ಗ ಜಗ್ಗಾಟ ಅವರಿಗೆ
ಮತ್ತೆ ಪುರುಷರಲ್ಲಿ ಕೂಡ ಸರ್ ಪುರುಷರ ಮಹಿಳೆಯರ ಸೆಮಿ ಫೈನಲ್ ಸ್ಪರ್ಧೆಗೆ ಸರ್ ಅತಿಥಿಗಳೇ ಅಧ್ಯಕ್ಷರೇ ಕ್ರೀಡಾಂಗಣಗಳಿರ್ಬೋದು ಶೆಟ್ಟಿ ಅಂಜನೆ ಲೋಕೇಶ್ ಶೆಟ್ಟಿ ರಾಮನವರಿಗೆ ಜಿತೇಂದ್ರ ಶೆಟ್ಟಿ ಸುರೇಶ್ ಶಾಳ್ವೇರಿ ವೈಭವ್ ಶೆಟ್ಟಿ ಪ್ರದೀಪ್ ಕೆಲ್ಲ ನಿರಂಜನ್ ಸಿಂಗ್ बोलायचं ना कैप्टन ಇತ್ತ ಪಂಜನಗಳ ಫೈನಲ್ ಸ್ಪರ್ಧೆ ಜಿದ್ದಾಜಿದ್ದಿನ ಸ್ಪರ್ಧೆ ಸ್ವಾಮಿ ನಾಮ ಸಮೇತದ ಈ ಗೀತ ಪಂತೋಡ ಇನಿತ ಈ ಒಂದು ಗೌರವ ಉಪಸ್ಥಿತಿಗೆ ಶ್ರೀಯುತ ವರದರಾಜ ಆಳ್ವ ನಿಖಿಲ ಬಾಳಿಕೆ ಉಪಸ್ಥಿತಿಯ ಅಗ್ನಿ ಮತ್ತು ಸ್ವಾಗತ ಮಾಡುತ್ತಿದೆ ಸಮೇತದ ಸಂಚಾಲಕರಾದ ನಿತ್ಯ ಶೆಟ್ಟಿ ಶಾಲೆ ಒಂದು ಥರ್ಡ್ ಫೋರ್ತ್ಗು Boliar third place, Ghost of third place, Boliar, Amla Magar fourth place.
ಕೊಡಬಾರ್ದು ವಿನಂತಿ ಮಾಡ್ತಂದು ಇಂಥ ಈ ಒಂದು ಸಮಾರಂಭದ ಅತಿಥಿಗಳಿಗೆ ಪರಿಚಯ ಮಾಡ್ತಾ ಕೊಡಬಾರ್ದು ವಿನಂತಿ ಮಾಡ್ತಂದು ಶ್ರೀಯುತ ಸುಧಾಕರ್ ರೆಡ್ಡಿ ಇದ್ದಾರೆ, ಚಂದ್ರನಾಥ್ ಶೆಟ್ಟಿ, ರಾಮನ್ ಅವರುಗಳೇ, ಜಿತೇಂದ್ರ ಶೆಟ್ಟಿ, ಲೋಕೇಶ್ ಶೆಟ್ಟಿ, ಚಂದ್ರನಾಥ್ ಶೆಟ್ಟಿ, ಸುರೇಶ್ ಶೆಟ್ಟಿ, ಭೀಮಾ ಶೆಟ್ಟಿ, ಪ್ರದೀಪ್ ಕಿಲ್ಲೆ, ನಿರಂಜನ ಶ್ರೀಮತಿ ಅಂಚನೆ ಸಂಚಾಲಕರಾಗಿನ ವೇಣು ಶೆಟ್ಟಿ, ಅದೇ ರೀತಿ ನಿತ್ಯ ಶೆಟ್ಟಿ ಒಬ್ಬರು ಮಾತೆಲ್ಲ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡುತ್ತದೆ. ದೊಡ್ಡ ತಂಡದ ಕ್ರೀಡಾಪಟುಗಳ ಪರಿಚಯ ಸಂಬಂಧಕ್ಕೆ ವಿನಂತಿ ಮಾಡ್ತಾರೆ. ಬಲೆಗೆ ಎರಡು ಟೀಮ್ ಲೈನ್ ಔಟ್ ಮಾಡೋದು ನೋಡಿ ಒಳ್ಳೆಯದಾ ಲೈನ್ ಅಪ್
ಅವೇ ರೀತಿ ರಾಧಾಕೃಷ್ಣ ರೈಗಳೇ, ಅವೇ ಮೋಹನ್ದಾಸ್ ರೈಗಳೇ, ಅಧ್ಯಕ್ಷರೇ ಅಂಚನೆ ಸುಪ್ರಿಯ ಶೆಟ್ರು ದಯಮಾಡ್ತದೆ ವಲಯ ರಾಯನ ಅಂಚನೆ ನಿತ್ಯ ಶೆಟ್ರು ಇದಕ್ಕೆ ಸುಪ್ರಿಯ ಶ್ರೀಯುತ ಮೋಹನ್ದಾಸ್ ರೈಗಳಿಗೆ ಶ್ರೀ ವೀನು ಶೆಟ್ರೆ ವಿಶೇಷವಾದ ತಲಪಾಡಿ ಬಂಟರ ಸಂಘ ಗ್ರಾಮ ಸಮಿತಿ 14 ಗ್ರಾಮ ಸಮಿತಿಯಡೆ ಒಂಜಿ ಗ್ರಾಮ ಆದ ಒಂಜಿ ಕ್ರಿಯಾಶೀಲ ಸಮಿತಿ ಆದ ನಿರಂತರವಾದ ಕಾರ್ಯ ಚಟುವಟಿಕೆ ಇತ್ತೊಂದು ಒಂಜಾತೆ ಕಾರ್ಯಕ್ರಮವನ್ನು ನಿರಂತರವಾದ ಕೊರಂದಿತ್ತನ ಒಂಜಿ ಸಂಘ ಇತ್ತನ ಅಂಡ ಬಂಟರ ಸಂಘ ತಲಪಾಡಿ ಗ್ರಾಮ ಸಮಿತಿ ಸುಮಾರು 22 ವರ್ಷದ ತುಂಬ ಸ್ಥಾಪನೆ ಇಂಚಿನ ಸಂಘ ಆನಂದ ದಿನ ಇಂಕ್ಲೆಗೆ ಈ ಒಂಜಿ ಸಂಘನು ಈ ಒಂಜಿ ಗ್ರಾಮಡು ಸ್ಥಾಪನೆ ಮಾಡ್ಕೊಡ್ದಂಡ ಒಂದು ಜಾತೆ ಭಂಗ ಬೈದ ಐಟ ಬಗ್ಗೆ ನಿರಂತರ ಅದೇ ಐಟಿತ್ತನ ಅಧ್ಯಕ್ಷರ ನಕಲಿ ಅತದಂಡ ಪದಾಧಿಕಾರಿನ ನಿರಂತರವಾಯಿನ ಶ್ರಮಟ್ಟು ಇನಿ ಈ ಸಂಘ ಎತ್ತದನೆಂದು ಬನ್ಯಾರ ಈ ಮಟ್ಟಿಗೆ ಎತ್ತದನೆಂದು ಬನ್ಯಾರ ಇಂಕ್ಲಿ ಬಾರಿ ಸಂತೋಷ ಆವೊಂದುಂಡು ಬಾರಿ ಪೆರ್ಮೇಲ ಆವೊಂದುಂಡು ಬಂದಲೆ ವಲಯ ಸಂಘದ 14 ಆಯೋಜನೆ ಮಾಡ್ತದೆ ಕಡೆ ಮುಲ್ಪದ ಆ ಒಂದು ಪೊರ್ತಡು 14 ಗ್ರಾಮ ಸಮಿತಿಗೆ ಕ್ರಿಕೆಟ್ ಪಂದ್ಯಾಟ ಬಯ್ಯದ ಪೊರ್ತಡು ಮಹಿಳೆಯರನ್ನ ಅಂಚನೆ ಪುರುಷರನ್ನ ಹಗ್ಗ ಜಗ್ಗಾಟನು ಯಶಸ್ವಿ ಅದೇ ಮಲ್ತದೆ ಇತ್ತೆ ಈ ಒಂದು ಇನಾಮ್ ಪಟ್ಟಣ ಸಮಿತಿದ ಖಜಾಂಜಿ ಅಂಚಿನ ಅಶ್ವಿತ ಜೀವನ್ ಶೆಟ್ಟಿ. ದೇವೋಭವ ಒಂದು ನಮ್ಮ ಸನಾತನ ಸಂಸ್ಕೃತಿ. ಬಂಟರ ಸಂಘ ಉಲ್ಲಾಲ ವಲಯ ತಲಪಾಡಿ ಬಂಟರ ಸಂಘ ನೇತೃತ್ವದ ನಡೆಯಿನ ಬಂಟರ ಗೊಬ್ಬುದ ಪಂತು 2023 ಈ ಸಭೆಗೆ ಗುರಿಕಾರ್ಮೆರ ವಯಸ್ಸಿನಂಚಿನ ಕ್ರಿಯಾಶೀಲ ವ್ಯಕ್ತಿ ಎಂಗುಳಿಗೆ ಮಾರ್ಗದರ್ಶನ ಕೊರ್ಪಿನ ತಲಪಾಡಿ ಗ್ರಾಮ ಸಮಿತಿದ ಅಧ್ಯಕ್ಷರಾಯಿನಂಚಿನ ಶ್ರೀ ಸುಧಾಕರ ಅಡ್ಯಂತಾಯ ಗುತ್ತು ಹೊಸಮನೆ ತಲಪಾಡಿ ಮೇರೆಗೆ ಈ ಸಭೆಗೆ ಪ್ರೀತಿಪೂರ್ವಕ ಸ್ವಾಗತ. ಅಂಚನೆ ಈ ಸಭೆಟ್ ಬೈದಿನ ಕುಡಂಜಿ ಬಿನ್ನೇರು ಬಹುಮಾನ ವಿತರಣೆ ಮಲ್ಕರ ಬೈದಿನ ಅಂಚಿನ ಶ್ರೀ ಚಂದ್ರಹಾಸ ಡಿ ಶೆಟ್ಟಿ ಅಧ್ಯಕ್ಷರು ಬಂಟರ ಸಂಘ ಬಂಟವಾಳ ತಾಲೂಕು ಮೇರೆಗಲ ಈ ಒಂದು ಸಭೆಗೆ ಪ್ರೀತಿಪೂರ್ವಕವಾಯಿನ ಸ್ವಾಗತ. ಆತ್ಮೀಯ ತಾರೀಕಿಗೆ ನಡೆತಿಂಚಿತ್ತಿನ ಒಂಜಿ ಕಾರ್ಯಕ್ರಮ ಬಂಟರ ಸಂಘದ ಒಕ್ಕೂಟದ ಆ ಒಂಜಿ ವಿಶ್ವಮಟ್ಟದ ನಮ್ಮ ಬಂಟರ್ನ ಕಾರ್ಯಕ್ರಮ ವಿಶೇಷವಾದ ಐಟೆ 29 ತಾರೀಕಿಗೆ ನಡೆತಿಂಚಿತ್ತಿನ ಒಂಜಿ ಕಲೋತ್ಸವದ ಪೂರ್ಣ ಜವಾಬ್ದಾರಿ ಒಂಜಿ ಸಂಚಾಲಕಿಯಾದ ಆ ಕಾರ್ಯಕ್ರಮವನ್ನು ಯಶಸ್ವಿಯಾದ ಮಲ್ತಿಂಚಿತ್ತಿನ ಜವಾಬ್ದಾರಿ ದೆತಂದು ಆಯ್ನೆ ಪೂರ್ಣ ಪ್ರಮಾಣ ಯಶಸ್ವಿ ಮಂತನಾರೆ ಚಂದ್ರಸನಿ ಇನಿಕನಗ ನಮ್ಮ ಈ ಒಂದು ಗೊಬ್ಬದ ಪಂಥದ ಇನಾಮ್ ಪಟ್ಟಣ ಲೇಸನೆ ಮಲ್ಪರೆ ಬತ್ತಿಂಚಿತಿ ಚಂದ್ರಸನ್ನಗೆ ಈ ಒಂದು ಗ್ರಾಮ ಸಮಿತಿದ ಪರವಾದಿ ಆತ್ಮೀಯವಾಯಿನ ಸ್ವಾಗತವನ್ನು ಹೊರದು ಚಂದ್ರ ಶೆಟ್ಟಿಗೆ ಸಂಚಾಲಕರಾಯನ ವೀನು ಶೆಟ್ರೆ ಶಾಲೆ ಅಂಜನೆ ಪುಷ್ಪ ಅವಿರತೆ ಸ್ಮರಣಿಕೆಯನ್ನು ಕೊರೆದು ಈ ಕೂಟಗೂ ಮೋಕೆಡೆ ಎದುಕೊಂಡು ಪಡೆದೆ ವಿನಂತಿ ಮಾಡ್ತದಲ್ಲ ವೀನು ಶೆಟ್ರು.
ಅಂಚನೆ ಈ ಸಭೆತ ಕುಡೊಂಜಿ ಬಿನ್ನೆರ್ ಶ್ರೀ ರಾಮ್ ಮನೋಹರ್ ರೈ ಮಹಲ್ ತಲಪಾಡಿ ಮಾಜಿ ಅಧ್ಯಕ್ಷರು ವ್ಯವಸ್ಥಾಪಕರು ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ ಮೆರೆಗಲ ಈ ಒಂಜಿ ಸಭೆಗೆ ತಲಪಾಡಿ ಗ್ರಾಮ ಸಮಿತಿದ ಪರವಾದ ಪ್ರೀತಿಪೂರ್ವಕವಾಯಿನ ಸ್ವಾಗತ. ಆದರಣೀಯ ಶ್ರೀ ರಾಮನ ನಾಯ್ಕಲೆ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಮಾಜಿ ಅಧ್ಯಕ್ಷರ್ಲಾಂದೆ ಅವೇ ರೀತಿ ಸುಮಾರು 22 ವರ್ಷಕ್ಕೆ ತುಂಬ ಈ ಒಂದು ಗ್ರಾಮ ಸಮಿತಿ ಆನಿ ಉದಿಪನ ಆವಡ್ದಂಡ ಎಂಕಲ್ನ ಒಟ್ಟಿಗೆ ಬೇರೆ ಸಹಾಯ ಕೊರದು ನಿಖಲ್ ತುಂಬ ಪೋಲೆ ಯಾನು ಉಲ್ಲೆ ಪಂಪನ ಒಂಜಿ ಭರವಸೆದ ಮೂಲಕ ಆ ಪೊರ್ತು ನಡತಿಂಚಿತ್ತಿನ ಪೂರ ಬಂಟರ ಸಂಘದ ಕಾರ್ಯಕ್ರಮ ಒಂಜಿ ನಿರಳಾದ ಇತ್ತೊಂದು ಎಂಕಲಿಗೆ ಬಾರಿ ಒಂದು ಪ್ರೋತ್ಸಾಹ ಕೊರಿಂಚಿತ್ತಿನಾರೆ ಶ್ರೀ ರಾಮನವರ ಏಕಲೆ ಆಂದ ಬರ್ತಾರೆ ಎಂಕಲು ಉವೇ ಒಂಜಿ ವೇಲೆ ಎತ್ತುಂದಲ್ಲ ಅತ್ತುಂದಂಡ ಉವೇ ಒಂಜಿ ಡೊನೇಷನ್ ಇತ್ತುಂದಂಡಲ ಪ್ರಥಮತಾದ ಪೋಪನೆ ರಾಮ್ ಮನೋಹರ್ ಏಕಲ್ ನಾಡಿ ಆರೆ ತುಂಬ ಮನಸ್ಸಡೆ ನಿಖಲು ತುಂಬ ಪೋಲೆ ಪಿರವಡಿ ಯಾನುಲ್ಲ ನಿಖಲು ವೈಕಿಲ ಕೋಡಿ ಪೋಡ್ಸಿ ಯಾ ನಿಖಲಿಗೆ ಭರವಸೆ ಕೊರ್ಪೆ ಆರ್ನ ಮುಖಾಂತರವಾದೆ ಆರ್ನ ಉಪಸ್ಥಿತಿಡೆ ಈ ಒಂಜಿ ಸಂಘ ಆನಿದ ದಿನಟ್ಟು ಆರಂಭ ಆತನಿಂದ ಪನ್ನೇರೆ ಎಂಕೆ ಹೆಮ್ಮೆ ಅಪ್ಪಡು ಆ ಸಂಘ ಇನಿಕಾನಗ ಉಳಿದ ಒಂಜಿ ಮಲ್ಲ ಮರಾತಂದ ಪನ್ನೇರ್ಲ ಎಂಕೆ ಬಾರಿ ಬೆರ್ಮೆ ಅಪ್ಪಡು ಅಂಚಿತ್ತಿನ ರಾಮನ ರೇಖಲು ಇನಿ ಈ ಇನಂ ಪಟ್ಟಣದಲ್ಲಿ ಸಡೆ ಒಂಜಿ ಅತಿಥಿ ಭಿನ್ನೆ ಉಪಸ್ಥಿತರಿದ್ದಾರೆ ಅವರಿಗೆ ಗ್ರಾಮ ಸಮಿತಿಯ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರೊಂದು ಅವರಿಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ರಮೇಶ್ ಆಳ್ವ ದೇವಿಪುರ ಶಾಲೆ ಅಂಚನೆ ಸ್ಮರಣಿಕೆ ಹೂ ಕೊರೆದು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪಡಬಂದಿದೆ ವಿನಂತಿ ಮಲ್ತಂದು. ಸಭೆತ ಕೊಡೋರಿ ಬಿನ್ನೆರೆ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ನಿಕಟಪೂರ್ವ ಅಧ್ಯಕ್ಷರು ಬಂಟರ ಸಂಘ ಉಲ್ಲಾಲ ವಲಯ ಮೆರೆಗೆಲ್ಲ ನಮ್ಮ ತಲಪಾಡಿ ಗ್ರಾಮ ಸಮಿತಿಯ ಪರವಾದ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಯುತ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ತಲಪಾಡಿ ಗ್ರಾಮ ಸಮಿತಿಯ ಮಾಜಿ ಅಧ್ಯಕ್ಷರಾದ ವಲಯ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ವಲಯದ ತನ್ನ 4 ವರ್ಷದ ಅವಧಿಯಡೆ ಬಂಟದ ಭವನ ಉಲ್ಲಾಲ ವಲಯದ ಆ ಒಂಜಿ ಕಟ್ಟಡ ಆ ನಿಟ್ಟ ತನ್ನನ್ನು ತಾನು ಸಂಪೂರ್ಣವಾದ ತೊಡಗಿಸುವುದು 2 ವರ್ಷದ ಅವಧಿಯಡೆ ಆಯ್ನೆ ಸಂಪೂರ್ಣ ಮಲ್ತದೆ ಆಯ್ನೆ ಲೋಕಾರ್ಪಣೆ ಮಲ್ತನಾರೆ ಶ್ರೀಯುತ ಜಿತೇಂದ್ರ ಶೆಟ್ಟಿ ತನ್ನ ಅವಧಿಯಡೆ ಗ್ರಾಮ ಸಮಿತಿಯನ್ನ ಒಂಜಾತಿ ಉನ್ನತ ಮಟ್ಟಕ್ಕೆ ಏರ್ಸದೆ ಈ ಒಂಜಿ ಗ್ರಾಮ ಸಮಿತಿ 14 ಗ್ರಾಮದ ಒಂಜಿ ನೆಗೆತುತ್ವ ಲೆಕ್ಕ ಮಲ್ತನಾರೆ ಶ್ರೀಯುತ ಜಿತೇಂದ್ರ ಶೆಟ್ಟಿ ಇನಿ ಈ ಒಂಜಿ ಇನಾಂ ಪಟ್ಟಣದಲ್ಲಿ ಸಡೆ ಅತಿಥಿಯಾದ ಭಿನ್ನಾದಿಗೆದ ಮನೆಟೊಳ್ಳಿರು ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಅವರೊಂದು ಶ್ರೀ ವಿನಯ್ ಶೆಟ್ಟಿ ಶಾಲಾ ಅಂಚನೆ ಸ್ಮರಣಿಕೆ ಕೊರೆದು ಅವರಿಗೆ ಆತ್ಮೀಯವಾದ ಸ್ವಾಗತ ಮನ್ಪಡ್ಕೊಂಡಿದೆ ವಿನಂತಿ. ಒಂಜಾತೆ ಕ್ರಿಯಾಶೀಲ ವ್ಯಕ್ತಿಯಾದ ನಿರಂತರವಾದ ಕಾರ್ಯ ಚಟುವಟಿಕೆ ಇತ್ತಂದು ತನ್ನ ಲಯನ್ಸ್ ಸಂಸ್ಥೆಡೆ ಒಂಜಾತೆ ಮಲ್ಲ ಪದವಿಡೆ ಇತ್ತಂದು ಜನ ಸಾಮಾನ್ಯರೊಟ್ಟಿಗೆ ಬೆರೆಪುನಂಚಿನ ಒಂಜಿ ವ್ಯಕ್ತಿಯಾದೊಳ್ಳೆರು ಶ್ರೀಯುತ ಲೋಕೇಶ್ ಶೆಟ್ಟಿ ಅವರ ಆತ್ಮೀಯವಾದ ಇನ್ನಿತ ಕೂಟಕ್ಕೆ ಎದುಕೊಂದುಲ್ಲೆ ಬಂದುಲ್ಲೆ ಅವರಿಗೆ ಶ್ರೀಯುತ ಸಂತೋಷ ಅಟ್ಟಿ ಅಂತಾರೆ ವಲಯದ ಯುವ ವಿಭಾಗದ ಅಧ್ಯಕ್ಷ ಶಾಲೆ ಸ್ಮರಣಿಕೆ ಅಂಚನೆ ಪೂತ ಮಾನಾದಿಗೆ ಮಲ್ತದೆ ಇನ್ನಿತ ಈ ಕೂಟಕ್ಕೂ ಮೋಕೆಡೆ ಎದ್ಕೊಂಡು ಶ್ರೀ ಸುರೇಶ್ ಆಳ್ವ
ಅಲ್ವಾ ಸಾಂತ್ಯ ಗೊತ್ತು ಮಾಜಿ ಅಧ್ಯಕ್ಷರು ತಲಪಾಡಿ ಗ್ರಾಮ ಪಂಚಾಯತ್ ಮೆರೆಗಲ ತಲಪಾಡಿ ಗ್ರಾಮ ಸಮಿತಿದ ಪರವಾದ ಪ್ರೀತಿಪೂರ್ವಕ ವಾಯಿನಂಚಿನ ಸ್ವಾಗತ. ನಮ್ಮ ತಲಪಾಡಿ ಗ್ರಾಮದರೆ ಆದ ತಲಪಾಡಿ ಗ್ರಾಮ ಪಂಚಾಯತ್ದ ಅಧ್ಯಕ್ಷ ಆದ ತನ್ನ ಅವಧಿಡೆ ಒಂಜಾತೆ ಈ ತಲಪಾಡಿ ಗ್ರಾಮದ ಅಭಿವೃದ್ಧಿಗೆ ಬೋಡಾದೆ ಬೆಂತನಾರೆ ಶ್ರೀಯುತ ಸುರೇಶ್ ಆಳ್ವೆ ಸಂಘಟನಾಕಾರಿಗಾದ ಒಂಜಾತೆ ರಾಜಕೀಯ ತನ್ನ ವ್ಯಕ್ತಿತ್ವದ ಮೂಲಕ ಈ ಗ್ರಾಮದ ಸಮಸ್ಯೆಗೆ ಒಂಜಾತೆ ಪರಿಹಾರನ ಕೊರದು ತನ್ನಂತಾನೆ ಈ ಗ್ರಾಮದ ಅಭಿವೃದ್ಧಿಗೆ ತೊಡಗಿಸಿದ್ದಾರೆ ಶ್ರೀಯುತ ಸುರೇಶ್ ಆಳ್ವೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊರದು ಅವರಿಗೆ ಶ್ರೀ ಕೌಶಿಕ ಹೆಗ್ಡೆ ತಲಪಾಡಿ ಭಾವ ಶಾಲೆ ಅಂಚನೆ ಸ್ಮರಣಿಕೆ ಭೂತ ಮಾನಾದಿಗೆ ಮಲ್ತದೆ ಇನ್ನಿತ ಈ ಕೂಟಗ ಮುಕ್ಕೆಡೆ ಎದುಕು ನೋಡ್ಪಂಡದೆ ಭಿನ್ನ. ತಲಪಾಡಿ ಗ್ರಾಮ ಪಂಚಾಯತ್ದ ಸದಸ್ಯರಾಯನಂಚಿನ ವೈಭವ್ ಶೆಟ್ಟಿ ನಾರ್ಲಾ ಮೆರೆಗಲ ತಲಪಾಡಿ ಗ್ರಾಮ ಸಮಿತಿದ ಪರವಾದ ಪ್ರೀತಿಪೂರ್ವಕವಾಯಿನ ಸ್ವಾಗತ. ಒಂಜಿ ಕ್ರಿಯಾಶೀಲ ವ್ಯಕ್ತಿಯಾದ ಅವರತೆ ಒಂಜಿ ಯುವ ಸಮೂಹದ ನಾಯಕಿಯಾದ ತಲಪಾಡಿ ಗ್ರಾಮ ಪಂಚಾಯತ್ದ ಸದಸ್ಯರಾದ ಈ ಗ್ರಾಮದ ಸಮಸ್ಯೆಗೆ ಒಂಜಾತೆ ಪರಿಹಾರದ ನಿಟ್ಟರೆ ತನ್ನ ಪ್ರಯತ್ನ ಮನ್ಪುನಾರೆ ಶ್ರೀಯುತ ವೈಭವ್ ಶೆಟ್ಟಿ ನಾರ್ಲಾ ಇವರಿಗೆ ಆಜ್ಞೇಯವಾದ ಸ್ವಾಗತವನ್ನು ಕೊರಂದು ಶ್ರೀಯುತ ನಿತೇಶ್ ಶೆಟ್ಟಿ ಪಿಲಿಕೂರು ಶಾಲೆ ಸ್ಮರಣಿಕೆ ಅಂಚನೆ ಭೂತ ಮಾನಾದಿಗೆಡೆ ಇನ್ನಿತ ಈ ಕೂಟಗೂ ಮೋಕೆಡೆ ಎದುಕು ನೋಡ್ಪಂಡಿದೆ ಭಿನ್ನಪ್ಪ. ಕುಡಂಜಿ ಬಿನ್ನೆರೆ ಶ್ರೀ ಪ್ರದೀಪ್ ಕಿಲ್ಲೆ ಮೇಗಿನ ಪಂಜಾಲ ಗೊತ್ತು ಸದಸ್ಯರು ಕಾರ್ಯಕಾರಿ ಸಮಿತಿ ಬಂಟರ ಸಂಘ ಉಲ್ಲಾಲ ವಲಯ ಮೆರೆಗಲ ತಲಪಾಡಿ ಗ್ರಾಮ ಸಮಿತಿದ ಪರವಾದ ಪ್ರೀತಿಪೂರ್ವಕವಾಯಿನ ಸ್ವಾಗತ. ತಲಪಾಡಿ ಗ್ರಾಮ ಸಮಿತಿ ಹಿಡಿದು ವಲಯಗೂ ಕಾರ್ಯಕಾರಿ ಸಮಿತಿದ ಸದಸ್ಯದ ಆಯ್ಕೆಯಾದ ವಲಯ ಸಂಘದ ಒಂಜಾತೆ ಬೇಲೆ ಬೆನ್ಪಿನ ಪ್ರದೀಪ್ ಕಿಲ್ಲೆ ತನ್ನ ಸಾಮಾಜಿಕ ಜೀವನಡು ಒಂಜಾತೆ ಜನಕಲಿಗೆ ಉಪಕಾರ ಮಲ್ತಂದು ಕನ್ನಡದ ಪಿಂಚಿತ್ತಿನ ಬೇಲೆನೆ ಮಲ್ಪಿಂಚಿತ್ತಿನ ಪ್ರದೀಪ್ ಕಿಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರೊಂದು ಶ್ರೀಯುತ ವಿಕ್ರಮ್ ಶೆಟ್ಟಿ ಶಾಲೆ ಸ್ಮರಣಿಕೆ ಅಂಚನೆ ಭೂತ ಮಾನಾದಿಗೆ ಮಲ್ತದೆ ಮೋಕೆಡೆ ಎದುಕರಡು ಪಂಡದೆ ಭಿನ್ನಪ್ಪ. ತಲಪಾಡಿ ಗ್ರಾಮ ಸಮಿತಿದ ಗೌರವಾಧ್ಯಕ್ಷರಾಯನಂಚಿನ ಕ್ಯಾಪ್ಟನ್ ಮಾಧವ ಶೆಟ್ಟಿ ಮಧು ವಿಜಯ ತಲಪಾಡಿ ಮೆರೆಗಲ ತಲಪಾಡಿ ಗ್ರಾಮ ಸಮಿತಿದ ಪರವಾದ ಪ್ರೀತಿಪೂರ್ವಕ ಸ್ವಾಗತ. ಮಾಧವ ಶೆಟ್ಟಿಗೆ ಸ್ವಾಗತ ಕೋರಲು ಶ್ರೀ ಸಂದೇಶ್ ಶೆಟ್ಟಿ ಶಾಲೆ ಸ್ಮರಣಿಕೆ ಅಂಚನೆ ಭೂತ ಮಾನಾದಿಗೆ ಮಲ್ಪಡಪಂಡದೆ ವಿನಂತಿ ಮಲ್ತೊಂದಲ್ಲ. ಗುಡೋರಿ ಬಿನ್ನೆರೆ ಶ್ರೀ ಪ್ರಕಾಶ್ ಶೆಟ್ಟಿ ವರ್ಕಾದಿ ಭಂಡಾರ ಮನೆ ಮುಂಬೈ ಮೆರೆಗಲ ತಲಪಾಡಿ ಗ್ರಾಮ ಸಮಿತಿದ ಪರವಾದ ಪ್ರೀತಿಪೂರ್ವಕವಾಯಿನ ಸ್ವಾಗತ. ಅದೇ ರೀತಿ ತಲಪಾಡಿ ಗ್ರಾಮ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಆಯ್ನ ಸಂತೋಷ್ ಕುಮಾರ್ ಶೆಟ್ಟಿ ಮೆರೆಗಲ ಗ್ರಾಮ ಸಮಿತಿಯ ಪರವಾದ ಪ್ರೀತಿಪೂರ್ವಕ ಸ್ವಾಗತ. ಗ್ರಾಮ ಸಮಿತಿಯ ಕಾರ್ಯಾಂತರಾಯಣ ಸಂತೋಷ್ ಕುಮಾರ್ಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೊಟ್ಟರು.
ಗೊಬ್ಬದ ಪಂತೊಗು ಬೈದಿನ ನಮ್ಮ ಉಲ್ಲಾಲ ವಲಯದ ಪೂರ 14 ಗ್ರಾಮದ ಬಂಟ ಬಾಂಧವರಿಗೆಲ್ಲ ಈ ಸಭೆಗೆ ಪ್ರೀತಿಪೂರ್ವಕ ಸ್ವಾಗತ. ಬಂದಳೆ ಇನ್ನಿತ ಈ ಒಂಜಿ ಕೂಟ ಬಂದಳೆ ಲೇಸನ್ 91 ಸಮಾನ ಮನಸ್ಕೇರು ಸಮಾನ ವಯಸ್ಕೇರು ನಮ್ಮ ಬಂಟ ಸಮಾಜದ 4 ಜನ ಮಂತಿನಂಚಿನ ಒಂಜಿ ಕನ ಒಂಜಿ ತಲಪಡಿ ಬಂಟರ ಸಂಘ ಒಂಜಿ ಸ್ಥಾಪನೆ ಆವಡೊಂದು ಶ್ರೀಯುತ ವಿನಯ ನಾಯ್ಕರು ಸುರುತ ಅಧ್ಯಕ್ಷರಾದ ಈ ಬಂಟರ ಸಂಘದ ತಲಪಡಿದ ಗ್ರಾಮ ಸಮಿತಿದ ಅಧ್ಯಕ್ಷರಾದ ಐಡ್ದು ಬೊಕ್ಕ ನಮಕ್ ರಾಜಾರಾಮ್ ಅಡ್ಡಿ ಅಂತ ಹೇಳಿ ಪಡಮನೆ ತಲಪಾಡಿ ಆರ್ಲ ಈ ಬಂಟರ ಸಂಘ ತಲಪಾಡಿ ಗ್ರಾಮದ ಅಧ್ಯಕ್ಷರಾದ ಕಾರ್ಯನಿರ್ವಹಣಾ ಮಂತ್ರಿ ಐತೊಟ್ಟಿಗೆ ವಿಶೇಷವಾದ ಇನ್ನಿತ ನಮ್ಮ ಈ ಗದ್ದಿಗೆಡೆ ಇತ್ತಿನಂಚಿನ ಹಸನ್ಮುಖಿ ಸರಳ ವ್ಯಕ್ತಿತ್ವ ಏನಂಚಿನ ಶ್ರೀಯುತ ರಾಮ್ ಮನೋಹರ್ ರೈಕುಲು ಅರ್ನ ನಿರಂತರ ಸೇವೆ ಹಿಡ್ದು ಸಪೋರ್ಟ್ ಹಿಡ್ದು ಇಂಕಣ ತಲಪಾಡಿದ ಬಂಟರ ಸಂಘ ಮಸ್ತ್ ಉನ್ನತ ಅಭಿವೃದ್ಧಿ ಆಂಡ್ ಐಡ್ದು ಬೊಕ್ಕ ಶ್ರೀಯುತ ಜಿತೇಂದ್ರ ಶೆಟ್ರು ಅರ್ನ ಅಧ್ಯಕ್ಷತೆ ಅವಧಿಡು ಬಾರಿ ಪರಿಪೂರ್ಣವಾದ ಇಂಗ್ಲನ ಬಂಟರ ಸಂಘ ಸುಮಾರು ಹೆಚ್ಚಿನ ಕಾರ್ಯಕ್ರಮಗಳು ಮಂದು ಯಶಸ್ವಿ ಆಂಡ್ ಐಟ್ ಒಂಜಿ ಆಟಿದ ಕೂಟಲ ಒಂಜಿ ವಿಶೇಷವಾಯಿನಂಚಿನ ಪಾಲು ಪಡೆತಿನ ಐಡ್ದು ಬೊಕ್ಕ ಇತ್ತ ಎರಡನೇ ಅವಧಿಗೆ ಬಂಟರ ಸಂಘ ತಲಪಾಡಿ ಗ್ರಾಮ ಸಮಿತಿದ ಅಧ್ಯಕ್ಷನ ಶ್ರೀಯುತ ಸುಧಾಕರ್ ರೆಡ್ಡಿ ಅಂತ ಹೇಳಿ ಹಸನ್ಮುಖಿ ಸರಳ ವ್ಯಕ್ತಿತ್ವ ಅರ್ನ ಕೆಲಸಡೆ ಮಾತ ತೋಜವನಂಚಿನ ವ್ಯಕ್ತಿತ್ವ ದಯ ಬಂದಂಡ ಅರ್ನ ಸಂದರ್ಭಡ್ ಎಂಗ್ಲಿಗೆ ಹೆಮ್ಮೆ ಪಂದಂಡ ಅರ್ನ ಟರ್ಮಡ್ ನಮ್ಮ ಬಂಟರ ಸಂಘ 14 ಗ್ರಾಮಡ್ ಎಂಕ್ಲೆಗ್ ಒಂಜಿ ಕಟ್ಟಡ ಉಪ್ಪುನಿ ಪಂದಂಡ ಅವು ತಲಪಾಡಿದ ಬಂಟರ ಸಂಘ ಐತ ಕರಿ ವರ್ಷ ಬಾರಿ ಪೊರ್ಲುದ ಒಂಜಿ ಉದ್ದೀಪನ ಆದಿತ್ತುಂಡು ಅರ ನೇತೃತ್ವಡು ಮಸ್ತ್ ಕಾರ್ಯಕ್ರಮಲು ಬಂಟರ ಸಂಘದ ತಲಪಡಿ ಗ್ರಾಮ ಸಮಿತಿ ಮಂತ ಐಟ್ ಆರೋಗ್ಯ ಶಿಬಿರ ರಕ್ತದಾನದ ಅಂಚನೆ ಪೂರ ಎಲ್ಲಿಯರ್ದು ಪ್ರಾರಂಭ ಒಂಜಿ ಬಂಟರ ಸಂಘದ ಕೇವಲ 4 ಜನ ಇತ್ತಿನಂಚಿನ ಇನಿ ಸುಮಾರು 400-500 ಜನ ಮುಟ್ಟ ನಮ್ಮ ಈ ತಲಪಾಡಿ ಬಂಟರ ಸಂಘದ ನೆಟ್ಟು ಸದಸ್ಯರು ಉಳ್ಳರು ಮಸ್ತ್ ಜನ ಮಸ್ತ್ ಆಕ್ಟಿವ್ ಉಳ್ಳರು ಇನಿತ ಒಂಜಿ ಗೊಬ್ಬುದ ಪಂಥದ ಯೋಜನೆ ಕೆಲವಾತ್ ನಮ್ಮ ಸಮಿತಿದ ಸದಸ್ಯರಿಗೆ ಬೆರಿ ಸಹಾಯ ಆದ ಬಾರಿ ಶೋಕದ ಕಾರ್ಯಕ್ರಮ ಅಲ್ದೇರು ಅಂಚನೆ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಅವು ಪಿಕ್ನಿಕ್ ಆದ ಉಪ್ಪು ಅತನ ಆರೋಗ್ಯ ಶಿಬಿರ ಕಾರ್ಯಕ್ರಮ ಉಪ್ಪು ಅತನ ಇನ್ನಿತರ ಸಹಾಯ ಹಸ್ತದ ಬಂಟರ ಸಂಘ ತಲಪಾಡಿ ಗ್ರಾಮ ಸಮಿತಿ ಮಸ್ತ್ ಆರ್ಥಿಕವಾದ ಅಂಚನೆ ವೈದ್ಯಕೀಯ ಮಸ್ತ್ ಜನ ಅನುದಾನ ಕೊಡ್ತಿನಂಚಿನ ಒಂಜಿ ಸಂಘ ನಮಕ್ ಮಸ್ತ್ ಹೆಮ್ಮೆ ಹಾಕೊಂಡು ನನಾತ್ ನಮ್ಮ ತಲಪಾಡಿ ಬಂಟರ ಸಂಘ ದುಂಬಗ್ ಯಶಸ್ವಿ ಆವಡ್ ಮಸ್ತ್ ಕಾರ್ಯಕ್ರಮ ಕೊರಡು ನನ್ನ ಬರ್ಪನಂಚಿನ ಅಧ್ಯಕ್ಷನ ಅವಧಿಡ್ಲ ಬೇತೆ ಬೇತೆ ಹೊಸತ್ ಕಾರ್ಯಕ್ರಮ ಕೊಡ್ದು 400 ಪುಗಾರ್ತೇನೆ ಪಡೆಯೊಡು ಪಣಂದು ಎಂಕ್ ಅವಕಾಶ ಕೊರ್ನಂಚಿನ ಮಾತಿಲ್ಲ ಸೊಲ್ಮೇನ ಸಂದೇತ ಬಂದು ಎನ್ನ ರೆಡ್ ಪ್ರಾಸ್ತಾವಿಕ ಭಾಷಣ ಉಂಟ ಒಂದು ಧನ್ಯವಾದ ಸ್ವಾಗತವನ್ನು ಕೋರೊಂದುಲ್ಲ ಶ್ರೀ ರಿತೇಶ್ ಶೆಟ್ಟರ್ ಶಾಲೆ ಅಂಚನೆ ಸ್ಮರಣಿಕೆ ಅಂಚನೆ ಪೂತ ಮಾನಾದಿಗೆ ಕೊರ್ದು ಇನಿತ ಈ ಒಂಜಿ ಕೂಟಗೂ ಮೋಕೆಡೆ ಎದುಕೊಂಡು ಪಣದೆ ಭಿನ್ನ ಮತ್ತೊಂದಲ್ಲೇ ಬಂದಲೆ ಅಂಚನೆ 2022-23 SSLC ಈ ಒಂದು ಅಂತಿಮ ಪರೀಕ್ಷೆಡೆ ಈ ಗ್ರಾಮಗ ಪ್ರಥಮ ಸ್ಥಾನಿಯಾದೆ ಮತ್ತನಾರೆ ಪೃಥ್ವಿ ಶೆಟ್ಟಿ ನಾರ್ಲ ತಲಪಾಡಿ ಮೇರನೆ ವೇದಿಕೆಗೆ ಭಿನ್ನಾದಿಗೆದ ಮಾನಾದಿಗೆದ ಮನೆಗೆ ಆಹ್ವಾನ ಮಾಡ್ತಂದಿಲ್ಲ ಪೃಥ್ವಿ ಶೆಟ್ಟಿ ಅಂಚನೆ ದ್ವಿತೀಯ ಸ್ಥಾನಿಯಾದ ನತಾಶಾ ಎಸ್ ಶೆಟ್ಟಿ ನಾರ್ಲ ಪಡೀಲ್
ಮೇರೆಲ್ಲ ಆಹ್ವಾನ ಮಂತಂದುಲ್ಲ ದ್ವಿತೀಯ ಸ್ಥಾನಿ ನತಾಶಾ ಶೆಟ್ಟಿ, ಪೃಥ್ವಿ ಶೆಟ್ಟಿ ನಾರ್ಲ ತಲಪಾಡಿ, ಗೀತಾ ರವಿ ಶೆಟ್ಟಿ ಮುಕಲ ಸುಪುತ್ರ ಇಂಚೆತ್ತನ ಪೃಥ್ವಿ ಶೆಟ್ಟಿ ಈ SSLCದ ಅಂತಿಮ ಪರೀಕ್ಷೆ ಸುಮಾರು 625 592 ಅಂಕ ಪಡೆದು ಪಾಸಾದರೆ 94.272 ಅಂಕ. ತನ್ನ PUCದ ಫಸ್ಟ್ PUCನ ಅಭ್ಯಾಸ ಮಲ್ತೊಂದಲೇರೆ ಅನ್ನ ತುಂಬದ ಜೀವನ ಯಶಸ್ಸು ಆವಡಂದು ಪನ್ನೊಂದು ವೇದಿಕೆದ ಭಿನ್ನಾದಿಗೆದ ಮನೆಟಿತ್ತು ನಕಲೆ ಅವರಿಗೆ ಶಾಲೆ ಸ್ಮರಣಿಕೆ ಅಂಚನೆ ಶಾಲೆ ಅಂಚನೆ ನಗದು ಹೊರದು ಮಾನಾದಿಗೆ ಮಲ್ಪಡು. ಅದೇ ರೀತಿ ದ್ವಿತೀಯ ಸ್ಥಾನೀಯ ಅಂಚಿತ್ತನ ನತಾಶಾ ಶೆಟ್ಟಿ, ಶಿವಾನಂದ ಶೆಟ್ಟಿ, ಸುಮಾ ಶೆಟ್ಟಿ ಮುಕಲ ಸುಪುತ್ರಿ అయిన ನತಾಶಾ ಶೆಟ್ಟಿ 625 523 ಅಂಕ ಪಡೆದು 83.68 ಅಂಕನೆ ಪಡೆದು ಈ ಒಂಜಿ ಗ್ರಾಮಕ್ಕೆ ದ್ವಿತೀಯ ಸ್ಥಾನ ಆತಾರೆ. ರಡ್ಡಿ ಜನಕುಲ ಯಶಸ್ವಿ ಜೀವನ ಆವಡೆ ಆ ಪರಮಾತ್ಮೆ ಅಕ್ಲಿಗೆ ಅನುಗ್ರಹ ಮಲ್ಪಡ ಪಂಡದೆ ಪ್ರಾರ್ಥನೆ ಮಲ್ತೊಂದು ಪುರಸ್ಕಾರ ಮಲ್ತನ ಮಾತೆರೆಗಳ ವಂದನೆ. ನನ್ನ ತುಂಬು PUC ವಿಭಾಗಗಳು ಪ್ರಥಮ ಸ್ಥಾನಿ ರಿತೇಶ್ ಜೆ ರೈ, ಜಗನ್ನಾಥ ರೈ ಅಂಚನೆ ಸುಜಾತ ಮುಕಲ ಸುಪುತ್ರ అయిన ರಿತೇಶ್ ರೈ ಮೇರನೆ ವೇದಿಕೆಗೆ ಆಹ್ವಾನ ಮಲ್ತೊಂದುಲ್ಲ. ಅದೇ ರೀತಿ ದ್ವಿತೀಯ ಸ್ಥಾನಿ ಕೇತನ್ ರೈ, ರಾಜಶೇಖರ್ ರೈ ಅಂಚನೆ ಪೂರ್ಣಿಮಾ ರೈ ಮುಕಲ ಸುಪುತ್ರೆ ಕೇತನ್ ರೈ ಮೇರೆಲ್ಲ ವೇದಿಕೆಗೆ ಆಹ್ವಾನ ಮಲ್ತೊಂದುಲ್ಲ. ಜಗನ್ನಾಥ ರೈ ಅಂಚನೆ ಸುಜಾತ ರೈ ಮುಕಲ ಪ್ರಥಮ ಪುತ್ರ ಎಂಚೆತ್ತನ ರಿತೇಶ್ ಜೆ ರೈ ತನ್ನ PUC ವಿಭಾಗಗಳು ಆಜನುವುದು ಅಂಕಡು 525 ಅಂಕ ಪಡೆದು 94.16 ಅಂಕ ಪಡೆದು ತೇರ್ಗಡೆ ಆತಾರೆ. ಅವರಿಗೆ ಅಭಿನಂದನೆ ಮಲ್ತೊಂದು ಅದೇ ರೀತಿ ದ್ವಿತೀಯ ಸ್ಥಾನೀಯ ಅಂಚೆತ್ತನ ಕೇತನ್ ರೈ, ಶ್ರೀತಾ ರಾಜಶೇಖರ್ ರೈ ಅಂಚನೆ ಪೂರ್ಣಿಮಾ ರೈ ಮುಕಲ್ನ ಪುತ್ರ ಎಂಚೆತ್ತನ ಕೇತನ್ ರೈಗಳು ತನ್ನ PUC ವಿಭಾಗಗಳು ಆಜನುದಕ್ಕೆ 527 ಅಂಕವನ್ನು ಪಡೆದು 87.83 ಅಂಕನ್ನು ಪಡೆದು ತೇರ್ಗಡೆ ಆಗ್ತಾರೆ. ಮುಕಲ ತುಂಬದ ಜೀವನ ಯಶಸ್ವಿ ಒಂಜಾತ ಸಾಧನೆ ಮನ್ ಪೆಂಚಿತ್ತಿನ ಅವಕಾಶನು ಆ ಭಗವಂತೆ ಮುಕಲೆಗೆ ಕರುಣಿಸಾವಡದು ಪನ್ನೊಂದು ಮುಕಲ್ನ ಶುಭ ಹಾರೈಸೊಂದು ಇನಿ ಮಾನಾದಿಗೆ ಮಲ್ಪಿಂಚಿತ್ತಿನ ಮಾತೆರೆಗಳ ಧನ್ಯವಾದ ಕೊರಂದು ಶಾಲೆ ಹಾರ ಸ್ಮರಣಿಕೆ ಅಂಚನೆ ನಗದು ಪುರಸ್ಕಾರನು ಕುರಿತು ವೇದಿಕೆ ಗಣ್ಯಾತಿ ಗಣ್ಯರೇ ಅಗಳಿಗೆ ಗೌರವ ಮಲ್ತೊಂದುಲ್ಲೇರೆ ಮಲ್ತನ ಮಾತೆರೆಗಳ ವಂದನೆ. ಇನ್ನು ನಿಖಲೆ ಈ ಗ್ರಾಮ ಸಮಿತಿದಾಗಲಿ ಯಾನೆ ಎಕಡ್ಬೇಕ ತೂವೊಂದಿತ್ತೆ ಈ ಕ್ರೀಡಾಕೂಟನ ಬಾರಿ ಪೊರ್ಲುಡು ಅಚ್ಚುಕಟ್ಟಾದ ಆಯೋಜನೆ ಮಲ್ದಾರೆ. ನಿಖಿಲೆಗೆ ಅಭಿನಂದನೆ ಪ್ರಥಮವಾದ ಸಲ್ಲಿಸವಡು ಒವೇ ಒಂಜಿ ವಲಯ ಮಟ್ಟಗಳ ಕಮ್ಮಿ ಇದ್ದ ಲೆಕ್ಕ ದಾಲ ಚರ್ಚೆ ಬರನ್ ಲೆಕ್ಕ ದಯಬಂಡ ಬಂಟನಗ್ಲವಳು ಸೇರಿದಾರೆ ಅವಳಂತ ಚರ್ಚೆ ಜಾಸ್ತಿಗೆ ದಯಬಂಡ ಏರ್ಲ ಬುಡ್ರ ನಡಿ ಪೂಜೆ ಅಂಡ ಒವೇ ಚರ್ಚೆಗೆ ಆಸ್ಪದಕರಂತೆ ಬಾರಿ ಪೊರ್ಲುಡೆ ಈ ಕ್ರೀಡಾಕೂಟನ ಆಯೋಜನೆ ಮಲ್ದಾರೆ. ಇನ್ನಿತ ಈ ಕಾರ್ಯಕ್ರಮ ಉದ್ದೇಶದಾದ ಬಂಡ ನಮ್ಮ ಬಂಟನಗ್ಲ ಪೂರ ನಮ್ಮ ಒಟ್ಟು ಸೇರ್ಸೋಣ. ಕ್ರೀಡೆ ಸ್ಪರ್ಧೆಗಾದ ಕ್ರೀಡಾಕೂಟ ಬಾಂಧವ್ಯಗಾದ ನಮ್ಮ ಪೂರ ಬಂಟನಕ್ಲಿನ ಒಗ್ಗಟ್ಟು ಮಲ್ಪೆರೆ ಬೋಡಾದ ಇನ್ನು ನಿಕ್ಲಿ ಗ್ರಾಮ ಸಮಿತಿ ಈ ಕ್ರೀಡಾಕೂಟನ ಆಯೋಜನೆ ಮಲ್ದಾರೆ. ಎಂಕೆಲ್ಲ ನಾವು ಅಧ್ಯಕ್ಷರು ಪನ್ವೇರು ಎಂಕೆಲ್ಲ ಬಂಟ್ವಾಳ ತಾಲೂಕು ಜಿಲ್ಲಾ ಮಟ್ಟದ ಒಂಜಿ ಕ್ರೀಡಾಕೂಟ ಬಂಟ್ರನಕ್ಲೆಗೆ ಬಾರಿ ಮಲ್ಲಕೂಟ ಎಂಕಲೆ 7ನೇ ತಾರೀಕು ಜನವರಿಗೆ ಐತಾರ್ದಾನಿ ಬೊಲ್ಪುರ್ದು ಒಂಜಿ ಕಾಂಡೆಡ್ದು ಒಂಜಿ ಬಯ್ಯ ಮುಟ್ಟ ಆಯೋಜನೆ ಮಲ್ದ ನಿಕ್ಲು ಮಾತಿರ್ಲ ಬತ್ತದು ಕ್ರೀಡಾಲ್ಲ ಪ್ರೋತ್ಸಾಹ ಬಾಕಿದ
ಹಾಕಿಲ್ಲ ಪ್ರೋತ್ಸಾಹ ಕೊರ್ಪಿನಾಕಿಲ್ಲ ನಿಖಿಲಿ ಅಟೆಂಡ್ ಮಲ್ದಿ ಈ ಕಾರ್ಯಕ್ರಮ ಯಶಸ್ವಿ ಮಲ್ಪಡೋದಕ್ಕೆ ಏನೊಂದು ಬಂಟ್ರನಾಕಿಲಿ ಕ್ರೀಡಾ ಪಟುಲ ಅಂದ್ ಕ್ರೀಡಾ ಪ್ರೇಮಿ ಇಲ್ಲ ಅಂದ್ ಕ್ರೀಡಾ ಪ್ರೋತ್ಸಾಹಕ ಇರಲ್ಲ ಅಂದ್ ಬಂಟ್ರನಾಕಿಲಿ ಓಲ್ ಇತ್ತನಲ್ಲ ಆ ಕ್ರೀಡಾಕೂಟ ಒಂಜಿ ಗತ್ತು ಆ ಗಮ್ಮತ್ ಪೂರಲ್ ಒಪ್ಕೊಂಡು ಇನ್ನಿತ್ತ ಈ ಕ್ರೀಡಾಕೂಟನ ಆಯೋಜನೆ ಮಾಡಿದ ನಿಖಿಲೆ ಪೂರ ಸೊಲ್ಮೇಲ್ನ ಸಂದಿಸ ಒಂದು ಅಂಚೆನೆ ಏರು ಇನ್ನಿತ್ತ ಈ ಕ್ರೀಡಾಕೂಟ ವಿನ್ ಆತೆ ಅಕ್ಲೆಗೆ ಅಭಿನಂದನೆ ಸಲ್ಲಿಸ ಒಂದು ಇನ್ನಿತ್ತ ಈ ಕಾರ್ಯಕ್ರಮ ಭಾಗವಹಿಸುವ ಅವಕಾಶ ಕೊರ್ನ ಮಲ್ತ ಗ್ರಾಮ ಸಮಿತಿದಾಗಲಿಗೆ ಅಂಚನೆ ಮಾತಾ ಇರಗಿಲ್ಲ ಸದಸ್ಯರಿಗೆ ವಂದನೆ ಮಲ್ತೊಂದು ಅವಕಾಶ ಹೊಂದಿಸ ಒಂದು ಎನ್ನ ಪಾತ್ರ ಅಂತವೆ. ಜೈ ಹಿಂದ್ ಜೈ ಪ್ರಖ್ಯಾತ ಒಂಜಿ ಗುರಿ ಒಂಜಿ ಸಾಧನೆ ಒಂಜಿ ಛಲ ಒಂಜಿ ಆಟ ನಿರಂತರವಾದ ಸಾಧನದ ಮೂಲಕ ತನ್ನ ಗುರಿನ ಮುಟ್ಟಲಾರೆ ಪ್ರಖ್ಯಾತರಾಗಿ ಅರಿನೆ ವೇದಿಕೆಯಲ್ಲಿ ಮಾನವದಿಗೆದ ಮನೆಗೆ ಆಹ್ವಾನ ಮಾಡ್ತದಲ್ಲ ಅದನ್ನ ವ್ಯಕ್ತಿ ಪರಿಚಯನು ನಮ್ಮ ಎದುರು ದೀಪೇರೆ ಗೀತಾ ಡೇಟಾ ಸೈಂಟಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಖ್ಯಾತ್ ರೈ ಅವರು ಡಾಕ್ಟರ್ ಶಮಂತ್ ರೈ ಅವರ ಮಾರ್ಗದರ್ಶನದಲ್ಲಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವಿದ್ಯಾಸಂಸ್ಥೆಯ ಸಂಶೋಧನಾ ಕೇಂದ್ರದಲ್ಲಿ ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಷಯದಲ್ಲಿ ಮಂಡಿಸಿದ ಟೆಕ್ಸ್ಟ್ ರಿಫೈನ್ಮೆಂಟ್ ವಿತ್ ದಿ ಹೆಡ್ ಆಫ್ ನಾಲೆಡ್ಜ್ ಡಿಸ್ಟಿಲೇಷನ್ ಅಂಡ್ ಟೆಕ್ಸ್ಟ್ ಡಿನೈಸಿಂಗ್ ಎಂಬ ಸಂಶೋಧನಾ ಪ್ರಬಂಧಕ್ಕೆ ದೇಶದ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಡಾಕ್ಟರ್ ಪ್ರಖ್ಯಾತ್ ರೈ ಅವರು ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಷಯದಲ್ಲಿ ತನ್ನ ಇಂಜಿನಿಯರಿಂಗ್ ಪದವಿಯನ್ನು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಹಾಗೂ ಎಂಟೆಕ್ ಪದವಿಯನ್ನು NMAM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಟ್ಟೆಯಲ್ಲಿ ಪಡೆದಿರುತ್ತಾರೆ. ಇವರು ವಿದ್ಯಾಭ್ಯಾಸವನ್ನು ಹೊರತು ಇನ್ನಿತರ ಚಟುವಟಿಕೆಯಲ್ಲಿಯೂ ಹಲವಾರು ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಹಾಗೂ ಹಲವಾರು ಕ್ರೀಡೆಯಲ್ಲಿ ತಾಲೂಕು ಹಾಗೂ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿರುತ್ತಾರೆ. ಇವರಿಗೆ ದಿ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆಯ ವತಿಯಿಂದ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ ಹಾಗೂ ಹಾಕಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟವನ್ನು ಮತ್ತು ವಾಲಿಬಾಲ್ ಪಂದ್ಯಾಟದಲ್ಲಿ ತಾಲೂಕು ಮಟ್ಟವನ್ನು ಪ್ರತಿನಿಧಿಸಿರುತ್ತಾರೆ. ಇವರು ಹಲವಾರು ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಮ್ಮನ್ನು ಸಾಮಾಜಿಕ ಚಟುವಟಿಕೆಯಲ್ಲಿಯೂ ತೊಡಗಿಸಿಕೊಂಡಿರುತ್ತಾರೆ. ಕೆನರಾ ಇಂಜಿನಿಯರಿಂಗ್ ಕಾಲೇಜು ಬೆಂಜನ ಪದವಿಯಲ್ಲಿ ಪ್ರಥಮ ವರ್ಷದ CSC ವಿದ್ಯಾರ್ಥಿನಿಯಾಗಿರುತ್ತಾರೆ. ಇವರ ಕ್ರೀಡಾ ಸಾಧನೆ ಇವರು 2019-20 ಸಾಲಿನಲ್ಲಿ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಹಾಗೂ ಮಂಡ್ಯದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗಿಯಾಗಿರುತ್ತಾರೆ. ಇವರು 2020-21 ಸಾಲಿನ ಕರ್ನಾಟಕ ಸ್ಟೇಟ್ ವೇಟ್ ಲಿಫ್ಟಿಂಗ್ ಅಸೋಸಿಯೇಷನ್ ಇವರು ನಡೆಸಿದ ಆಳ್ವಾಸ್ ಕಾಲೇಜು ಮೂಡುಬಿದ್ರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ, 2021-22 ಸಾಲಿನಲ್ಲಿ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಹಾಗೂ 2022-23 ಸಾಲಿನಲ್ಲಿ SDM ಕಾಲೇಜ್ ಉಜಿರೆ ಇಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇತ್ತೀಚೆಗೆ ನಡೆದಂತಹ ದಸರಾ ಕ್ರೀಡಾಕೂಟ ಮುಖ್ಯಮಂತ್ರಿ ಕಪ್ 2023 ಮೈಸೂರು ಇಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಚಿನ್ನದ ಪದಕ ಪಡೆದಿರುತ್ತಾರೆ. ಇವರು ವಿದ್ಯಾಭ್ಯಾಸದಲ್ಲೂ SSLCಯಲ್ಲಿ 85.6% ಹಾಗೂ PUCಯಲ್ಲಿ 83% ಅಂಕವನ್ನು ಪಡೆದಿರುತ್ತಾರೆ. ಹಾರ ಹಾರ
ವಂದನಾರ್ಪಣೆ ಮಂತೊಂದು ನಿರಂತರವಾದ ಒಂಜತ್ತನ ಒಂಜಿ ಅತಿ ಯಶಸ್ವಿ ಚಟುವಟಿಕೆನು ಎನ್ನ ಪ್ರಕಾರ ಎಂಗ್ಲೊಂಜಿ 4-5 ಅಧ್ಯಕ್ಷರನ್ನಕಲ್ಲ ಮಲ್ತೊಂದು ಬೈದ ಅವು ರಾಜಾರಾಮಡ್ಡಿ ಅಂತ ಇರುಪ್ಪು ಎನ್ನ ಅವಧಿಡುಪ್ಪು ಅತ್ತಂಡ ಸುಧಾಕರ್ ರೆಡ್ಡಿ ಅಂತ ನಾವದಿಡುಪ್ಪು ಸುರುಟು ವಿನಯ ನಾಯಕರ್ ನಾವದಿಡುಪ್ಪು ಮಾತೆಲ್ಲ ಒಂಜೊಂಜಿ ಎಡೆಡ್ಡೆ ಕಾರ್ಯಕ್ರಮ ಮಲ್ತೊಂದು ಬೈದ ಎಂಕ್ ಈ ಸಂದರ್ಭಡು ನೆನಪಾಪುಡು ಎಂಗಳು ಸುರುಟು ಒಂಜಿ ಹಗ್ಗ ಜಗ್ಗಾಟ ಸ್ಪರ್ಧೆ ಮಲ್ತಿತ್ತ ಇಡೀ ಜಿಲ್ಲಾ ಮಟ್ಟಗೂ 2010 ಅವಳ ಬಾರಿ ಯಶಸ್ವಿ ಕಾರ್ಯಕ್ರಮ ಆದಿತ್ತಂಡು ಅವೇ ರೀತಿ ಎಂಕ್ ಬಾರಿ ಖುಷಿದಾದ ಬಂಡ 14 ಗ್ರಾಮದ ಒಕ್ಕೂಟಡು ತಲಪಾಡಿ ಗ್ರಾಮಗೂ ಒಂಜಕ್ಕೆ ಮಾತ್ರ ಒಂಜಿ ಕಟ್ಟಡದ ವ್ಯವಸ್ಥೆನೇ ನಮ್ಮ ಸುಧಾಕರ್ ರೆಡ್ಡಿ ಅಂತ ನಾವು ಮಲ್ತದ ಐಕ್ ಇಡೀ 14 ಗ್ರಾಮದ ಬಂಟ ಬಾಂಧವ್ಯರು ವಿಶೇಷವಾದ ತಲಪಾಡಿದ ಮಾತ ಬಂಟ ಬಾಂಧವ್ಯರ್ಲ ಸಹಕಾರ ಕೊಡ್ತೇರಿ ಅವೇ ರೀತಿ ಇನ್ನಿತ ಕಾರ್ಯಕ್ರಮಡು ಯಾನ್ ರಡ್ಡಿ ಜನತಾ ಪುದರ್ನ ಪಣೇರಿ ಇಷ್ಟಮನ್ಪ ಎಂಕಲ್ನ ನಿತ್ಯಾನಂದ ಶೆಟ್ರಲ್ಲ ವಿನಯ್ ಶೆಟ್ರಲ್ಲ ಈ ಕೆಲಸಕ್ಕೆ ಬೋಡದು ಭಾರಿ ಪ್ರಯತ್ನ ಮಲ್ತಿದ್ದೇರಿ ಎಂಕಲ್ನ ಶ್ರಮ ಕಮ್ಮಿ ಅಕಲ್ ಜನ ಭಾರಿ ಕೆಲಸ ಮಲ್ತೇರಿ ಅಧ್ಯಕ್ಷರು ಒಂಜಿ 2-3 ದಿನ ನಿದ್ರೆ ಜನ ದಿನಳ ಉಪ್ಪು ಈ ಒತ್ತಡ ಆ ಮುರಣಿದ ಬರ್ಸೋಡು ಭಾರಿ ಕಷ್ಟವೈದ ಚಂದ್ರಾಸನ್ನ ಉಳ್ಳಾಳ ವಲಯ ಬಂಟ್ರ ಸಂಘ ನಿರ್ಮಾಣ ಆಯ್ನ ಒಂಜಿ ಕ್ಷಣ ಎಂಕ್ ಯಾನ್ ನಮ್ಮ ಬೀಸರೊಂಜಿ ಪೋಣ ಏನು ಎನಿಕಲ್ನ ಬಿಲ್ಡಿಂಗ್ ತೂನ ಏನು ಯಾನ್ ಮುರಳ್ನ ಆಲೋಚನೆ ಬಂತೆ ಬಿಲ್ಡಿಂಗ್ ತೂನ ನಮ್ಮ ಸಮಾಜದ ಒಂಜಿ ಗೌರವ ನಮ್ಮ ಬಂಟ್ವಾಳದ ಬಂಟ್ರ ಭವನ ಸಮಾಜದ ಗೌರವ ಅವೇ ರೀತಿ ಉಳ್ಳಾಲೊಡ್ಲ 2 ವರ್ಷೋಡು ಎಂಕುಲೊಂಜಿ ಭಾರಿ ಮಲ್ಲ ಪ್ರಯತ್ನ ಒಂಜಿ ಬಂಟ್ರ ಭವನನು ಸಮಾಜವು ಕೊರ್ತ ಆಯ್ತ ಪ್ರತಿ ಕ್ಷಣಲ ಒಂಜಿ ಎಡ್ಡೆ ಕೆಲಸ ಮಲ್ಪೊಡ್ಡ ಐಕೆ ಕಷ್ಟ ಉಂಡು ಎಂಕ್ ಈ ಕ್ಷಣ ನೆನಪಲ್ಪೇನು ಒಳ್ಳೆ ಗುತ್ತು ವೇಕ್ಷೇಟ್ರೇನು ದಾಯಪಂಡ ನಮ್ಮ ತಲಪಾಡಿದ ಕಟ್ಟಡಗಳು ಒಂಜಿ ಮಲ್ಲ ದೇಣಿಗೆ ಕೊಡ್ತಿರಾರು ದಾಯಪಂಡ ಒಂಜಿ ನಿರಂತರವಾದ ಒಂಜಿ ಯಶಸ್ವಿದ ಕಾರ್ಯಕ್ರಮ ಮಲ್ಪೊಡ್ಡ ನಮ್ಮಡ ನಿಸ್ವಾರ್ಥವಾಯಿನಂಚಿನ ನಮ್ಮಡ ಚಿಂತನೆ ಬೋಡು ನಮ್ಮ ಸ್ವಾರ್ಥ ಒಪ್ಪರಲ್ಲಿ ಒಂಜಿ ಸೆಕೆಂಡ್ ನಮ್ಮ ಹಠ ಮನ್ಪಂದೆ ಓ ಎಡ್ಡೆಪ್ಪು ಓಲುಂಡ ಅಡೆಗೆ ನಮ್ಮ ಕೈ ಜೋಡಿಸೋಡು ಅವು ಎಂಚಿನ ಲಾವಡಿ ಏರೇ ಮನ್ಪಾಡು ಎಡ್ಡೆ ಮಂತನ ನಮ್ಮ ಸಮಾಜ ಗೆಡ್ಡೆ ಅವು ವ್ಯಕ್ತಿ ಗೆಡ್ಡೆ ಅತ್ತೆ ನಮ್ಮ ಸಮಾಜ ಗೆಡ್ಡೆ ಮನ್ಪಣಂಚಿನ ಭಾರಿ ಪೊರ್ಲದ ಅವಕಾಶ ಸುಧಾಕರ್ ರೆಡ್ಡಿ ಅಂತ ಯಾರಿಗೆ ಭಾರಿ ಪೂರೆಲ್ಲ ಕೈ ಸೇರಿಸಿದಿರಿ ಅಂಚನೆ ಯಾನ್ ಪನ್ಪುಣಿ ನನ್ನ ದುಂಬುಗಳ ಏರು ಅಧ್ಯಕ್ಷರಾದ ಬರ್ಪೇರು ಏರು ಸಂಘಟನಾತ್ಮಕ ಜವಾಬ್ದಾರಿ ದಿತ್ತುನೇರು ಅಕ್ಕಲ್ನ ತನ್ನ ಎನ್ನ ಪನ್ಪುಣ ಕೆಲಸ ಮಂತೆರಡ ನಮ್ಮ ತಲಪಾಡಿ ಗ್ರಾಮ ಸಮಿತಿ ನನಾತಿ ಯಶಸ್ವಿಯಾದ ಸಾಧ್ಯ ಉಂಡು 14 ಗ್ರಾಮದ ಮಾತ ಗ್ರಾಮಗಳ ಮಾದರಿಯಾದ ನಮ್ಮ ಉಳ್ಳಾ ಪನ್ಪುಣ ಹೆಮ್ಮೆ ನಂಗುಂಡು ಈ ನಮ್ಮ ಯಾರು ಚಂದ್ರಸನ್ನ ಎಂಕಲ ಗ್ರಾಮದ ಕ್ರೀಡಾಕೂಟ ಮನ್ಪುಣಗ ನೆದ್ದು 4 ಪಟ್ಟು ಜನ ಸೇರು ಆತು ಸಂಖ್ಯೆ ದಯಪಣ್ಣದು ವಲಯ ಮಟ್ಟದ ಎಣಿದವರು ಒಂದಾದ ಜನಸಂಖ್ಯೆ ಕಮ್ಮಿ ಉಂಡು ಅಂಡ್ ಟೋಟಲ್ ಆದ 100ಕ್ಕೆ 100 ಯಶಸ್ವಿ ಕಾರ್ಯಕ್ರಮ ಸಹಕಾರ ಮಂತ್ರ ಮಾತ ಟಗಫಾರು ಬೈದನ ಟೀಮ್ ಉಪ್ಪು ಕ್ರಿಕೆಟ್ ಟೀಮ್ ಉಪ್ಪು ನಂಗೆ ಭಾರಿ ಖುಷಿ ಮಾತೆರೆಗಳ ನಮ್ಮ ಮನಸ್ಸಿಡು ಅಭಿನಂದನೆ ಕೊಡ್ದು ಈ ಯಶಸ್ವಿ ಕಾರ್ಯಕ್ರಮ ನಿಖಲು ಪೂರೆಲ್ಲ ಭಾಗಿಯಾತಾರೆ ಪಣ್ಯಾರ ಇಂಕ ಭಾರಿ ಹೆಮ್ಮೆ ಒಂದುಂಡು ಮಾತೆರೆಗಳ ಧನ್ಯವಾದ ಬರ್ತದೆ ಈ ಒಂಜಿ ನೆರವನ್ನು ಸ್ವೀಕಾರ ಮಲ್ಪಡ್ಬಂಡದೆ ವಿನಂತಿ ಮಲ್ತದೆ ಮೇಲೂ ಲೇಸನೆ 91 ಬಂದಲೆ ಈ 14 ಗ್ರಾಮಡು ತಲಪಾಡಿ ಒಂಜಿ ಗ್ರಾಮ ಸಮಿತಿ ವಿಶೇಷವಾದ ಇಡೀ ವಲಯಗೆ ಒಂಜಿ ನಾಯಕತ್ವ ಕೊರ್ದು ವಲಯದ ಮಲ್ಪಂದಿನ ಈ ಕ್ರೀಡೆಯ ಸಾಧನೆಯನ್ನು ಕೇವಲ ತಲಪಾಡಿ ಗ್ರಾಮ ಸಮಿತಿ ಮಲ್ಪೇರು ಪಣ್ಣ ನಂಗೆ ಮಾತ್ರೆಗಳ ಹೆಮ್ಮೆ ಹಾಪಡು ಬಾರಿ ಖುಷಿ ಹಾಕೊಂಡು ಜವಣೇರು ಬಂಡರ ಸಂಘದ ಈ ಜವಣೇರನ್ನ ತೂನಗೆ ಹಿಂಗೆ ಹಾಕೊಂಡು ನನ್ನ 1 ವರ್ಷ ಬಂದಾಗ ನಮ್ಮ ದೇಶ ವಿದೇಶ ಇಡೀ ವಿಶ್ವಗೆ ನಾಯಕತ್ವ ಕೊಡ್ತ ನನ್ನ ಒಂದೇ ಸಮಯ ಬೋದು ನಮ್ಮ ಚಂದ್ರಲೋಕೊಡ್ಲ ಉದ್ಯಮ ಪ್ರಾರಂಭ ಮಲ್ಪ ಎನ್ನುವ ಒಂಜಿ ಆಶೆ ಎಂಕುಲ್ ಹತ್ತಂಡಲ ನಿಖುಲು ಸೇರಿದಿನ ಯುವ ಜವನೀರು ನನ್ನ ಆ ಉದ್ಯಮಗಳ ಕೈ ಪಾಡರು ಬಂದ್ಬಿಡ ಒಂಜಿ ಧೈರ್ಯ ಉಂಡಾಯ್ ಪಂಡ ಬಂಟೇರು ಹೋಗು ಜತ್ತನಲ್ಲ ಯಶಸ್ವಿ ಬಂಟೇರ್ನ ನಾಯಕತ್ವ ಓಲ ಚುತಿಜ್ಜಿ ಆಂಡ ಬಂಟ ಸಮಾಜ ಒರಿಯೊಡ್ಡ ಹಿಂದೂ ಸಮಾಜಲ ಬೋರ್ಡು ಹಿಂದೂ ನಮ್ಮ ಬಂಟ ಸಮಾಜದ ಅಭಿವೃದ್ಧಿ ಒಟ್ಟಿಗೆ ಹಿಂದೂ ಸಮಾಜದ ಅಭಿವೃದ್ಧಿ ಮಲ್ತೊಂದು ಮಾತ ಸಮಾಜದ ನಾಯಕತ್ವವನ್ನು ನಮ್ಮ ವಹಿಸೊಂದು ಮಾತೆರೆಗಳ ಮಾರ್ಗದರ್ಶಕರಾದ ಉಪ್ಪುಗ ಮಾತೆರನಲ್ಲ ಎಡ್ಡಪ್ಪುಗೆ ಎಂದು ನಮ್ಮ ಆ ನಾಯಕತ್ವವನ್ನು ಹೊರಿತೊಂದು ಪೋಯಿ ಪಂಡದು ಎನ್ನ ರಡ್ಡು ಪಾತೆರ ಹೊಂತಾವೆ ಜೈ ಹಿಂದ್ ಜೈ ಭಾರತ್ ಮಾತ ಈ ಒಂದು ಗೊಬ್ಬದ ಪಂತನು ಈತ ಪೊರ್ಲು ಒಂಜಿ ಆಯೋಜನೆ ಮಂತಿನಂಚಿನ ಏನು
ಎಂಕ್ಲ ಅಧ್ಯಕ್ಷರಾಯನ ಸುಧಾಕರ್ ಅಡ್ಡಿ ಅಂತ ಈ ಸಂದರ್ಭಡು ಅಭಿನಂದಿಸುವೆ ದಯಪಂಡ ಈತೊಂಜಿ ಪೊರ್ಲುಡಿಗೆ ಒಂಜಿ ಕಾರ್ಯಕ್ರಮ ಆವಡ್ದಾಂಡ ನಂಗೆ ಹೊರ ಒಂಜಿ ಬತ್ತದ ತೂನಾಗ ಒಂಜಿ ಆತ್ಮಲ ಒಂಜಿ ಸಂಗತಿ ತೋಜಂದು ನೆತ್ತ ಪಿರವಡು ಅಕ್ಲನ ರಾತ್ರಿ ಪಗೆಲ್ಲ ಬಾರಿ ಮಲ್ಲ ಒಂಜಿ ಬೆಗರ್ ಉಂಡು ಪಂದು ಪನ್ನೊಂದು ಅಂಚೆನೆ ಈ ಒಂಜಿ ಕಾರ್ಯಕ್ರಮಗೂ ಮುಖ್ಯವಾದ ಪ್ರಧಾನ ಸಂಚಾಲಕರಾದ ವಿನಯ್ ಕುಮಾರ್ ಶೆಟ್ಟಿ ವಿನು ನಾರ್ಲ ಅಂಚೆನೆ ನಿತ್ಯಾನಂದ ಶೆಟ್ಟಿ ನಾರ್ಲ ಮೊಕ್ಲನ ಬಾರಿ ಮಲ್ಲ ಒಂಜಿ ನೆಕ್ ಬೆಗರ್ ಉಂಡು ದಯ ಪಂಡ ಒಂಜಾರು ತಿಂಗಳು ನಿಂಚಿ ಪ್ರತಿ ಇಲ್ಲಡೆ ಪೋದು ಮಕ್ಕಳು ಐನು ಅಕಲ್ಡ ಒಂಜಿ ಆ ಸಹಕಾರ ಒಂದೇ ತಂದು ಈತ್ ಮಲ್ಲ ಒಂಜಿ ಪೊರ್ಲದ ಕಾರ್ಯಕ್ರಮ ಅಂತೇರು ಮಕ್ಕಳಿಗೆ ನಮ್ಮ ಮಾತಾರನ ಪರವಾದ ಅಭಿನಂದನೆ ಸಂದಿಸ ಒಂದು ಏನು ರಡ್ಡು ಪಾತ್ರವನ್ನು ಮುಗಿತಂದು ಬಂಧುಗಳಿಗೆ ಮಾತರೆಗಳ ಸುರುಕಾದ ವಂದನೆ ಸಲ್ಲಿಸ ಒಂಜಿ ಗ್ರಾಮ ತಲಪಾಡಿ ಪಂಡ ಒಂಜಿ ಗ್ರಾಮ ಈತ ಮಲ್ಲ ಮಟ್ಟುಡು ಈತ ಪೊರ್ಲದ ಒಂಜಿ ಕಾರ್ಯಕ್ರಮ ಮಲ್ತದ ಮಂಡ ಇಂದು ನಮ್ಮ ಸಮಾಜಕ್ಕೆ ಒಂಜಿ ಹೆಮ್ಮೆ ಈತ ಪೊರ್ಲದ ಕಾರ್ಯಕ್ರಮನು ಮಲ್ತದು ನಮ್ಮ ಸಮಾಜದ ಜೋಕುಲಿಡ್ದು ಹಿರಿಯಕ್ಲೇನು ಮಾತ ಒಟ್ಟಿಗೆ ಸೇರ್ಸ ಒಂದು ಈ ಯಶಸ್ವಿ ಕಾರ್ಯಕ್ರಮನು ಮಲ್ತಿನಂಚಿನ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಿಖಿಲಿಗೆ ಮಾತೆರೆಗಳ ಯಾನು ಬಂಟ್ವಾಳ ತಾಲೂಕು ಬಂಟರ ಸಂಘದ ಪರವಾದ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸಾರೆ ಅದು ಸುಲಭದ ಕೆಲಸ ಸಂಘಟನೆ ಪನ್ಪುಣ ಏತ್ ಕಷ್ಟ ಪಂಡದು ಜಿತೇಂದ್ರಣ್ಣನಂಚಿನಕ್ಲಿಗೆ ಎನ್ನಂಚಿನಕ್ಲಿಗೆ ಸುಮಾರು ಜನ ಇಂಚಿನ ಮಲ್ಲ ಕೆಲಸ ಕಾರ್ಯಗಳನ್ನು ಮಲ್ತಿನಕ್ಲೆ ಮಾತ ಗೊತ್ತುಂಟು ಸಂಘಟನೆ ಮಲ್ಪುನಗ ಆ ರೀತಿದ ತೊಂದರೆಗಳು ಕಷ್ಟಗಳು ಬರ್ಪುಂಡು ಮನ್ಪೆಂಡ್ಲ ನಮ್ಮ ಕೇಂದ್ರ ತೂದು ತೆರೆಯೊಂದ ಇನ್ನು ಈ ಒಂಜಿ ಇದು ಪೊರ್ಲದ ಕಾರ್ಯಕ್ರಮ ಮಲ್ಪೋಡುಂದಾಂಡ ಕರಿನ ಒಂಜಿ 2 ತಿಂಗಳು ದಿಂಚಿ ನಿರಂತರವಾದ ಸುಧಾರಣ ತಂಡ ಏತು ಜನತ ಕೈತಡೆ ಪೋಡು ಏತು ಜನಟ ನಟ್ಟುಡು ಆ ರೀತಿಯ ಪಾತ್ರೆಗಳನ್ನು ಕೇನೋಡು ಪನಿಪಿನ ನಮ್ಮ ತೆರೆಯುವಂತ ಇಂಥದಿನೊಟ್ಟು ಸಂಘಟನೆ ಮಲ್ಪುಣಗ ಸಾಮಾಜಿಕ ಜಾಲತಾಣದ ನಂಕಾಪಿನ ತೊಂದರೆಗಳು ದಾದ ಪಂಡದ್ರ ನಂಗೆ ಗೊತ್ತುಂಟು ಆಂಡಲ್ಲ ನೇನು ಮಾತಲ ಸಹಿಸೊಂದು ಸಮಾಜಗೂ ಬೋಡಾದ ನಂಗೆ ಸ್ವಂತಗೂ ಬೋಡಾದ ಸಮಾಜಗೂ ಬೋಡಾದ ಇದು ಎಡ್ಡೆಡ್ಡೆ ಸಂಘಟನಾತ್ಮಕವಾಯಿನಂಚಿನ ಕೆಲಸ ಕಾರ್ಯನು ಮಲ್ತೊಂದು ಬರ್ಪುಡು ನಮ್ಮ ಸಮಾಜದ ಸಂಘ ಸಂಸ್ಥೆ ಕರಿನ 22 ವರ್ಷ ಅನ್ನದ ಪನಿಪಿರಣಿ ಅನ್ಕಂಡೆ ಈ ಸಂಘಟನೆ ಪುಟುದು ಈ ಸಂಘಟನೆ ಪ್ರಾರಂಭ ಮಲ್ತಿನ ಆಣಿದ ಅಧ್ಯಕ್ಷರೆಡ್ದು ಇದೊರ್ದು ಮುಟ್ಟದ ಅಧ್ಯಕ್ಷರ ನಕಲು ನಿರಂತರವಾದ ಐತ ಪಿರವಳು ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಲ್ತೊಂದು ಬರಂದುಲ್ಲೇರು ಐತ ಒಟ್ಟಿಗೆ ಆಗಲ ಪದಾಧಿಕಾರಿನ ತಂಡ ಈ 22 ವರ್ಷ ನಿರಂತರವಾದ ಈ ಸಮಾಜವನ್ನು ಕಟ್ಟೊಂದು ಸಮಾಜದ ಕಷ್ಟಡು ಪುಣಕ್ಲೆ ಇನ್ನು ನಮ್ಮ ವೇದಿಕೆ ಎಡ್ತುಯ್ಯ ವೈದ್ಯಕೀಯದ ನೆರವು ಅಗತ್ಯತ್ತಿನ ಕಲೆಗೆ ದುಡ್ಡು ಪಟ್ಟು ನಂಚಿನ ಕಲ್ತು ದಿನ ಕಲ್ಪುನ ಜೋಕಲಿಗೆ ಸಹಕಾರ ಕೊರ್ಪುನಂಚಿನ ಮಲಮಲ್ಲ ಮಟ್ಟದ ಸಹಕಾರಗಳು ಈ ಸಂಘದ ಮುಖಾಂತರ ನಿರಂತರವಾದ ನಡೆತದೆ ಇಂದು ಸಂಘಡು ದುಡ್ಡು ಇದ್ದದ್ದು ಕೊರ್ಪುನೆತ್ತ ಸಂಘಡು ಒವೇ ಒಂಜಿ ಆಸ್ತಿ ಅತ್ತಂಡ ಆರ್ಥಿಕವಾದ ವ್ಯವಸ್ಥೆ ನಮ್ಮ ಈ ಸಂಘಡಿಜ್ಜಿ ಎತ್ತಿನ ಕಡೆ ನಟದು ಇಜ್ಜನಗಲೆ ಪಟ್ಟಣಂಚಿನ ಮಲ್ಲ ಮಹತ್ ಕಾರ್ಯ ಈ ಸಂಘದ ನಿರಳುಪುಡು ಇನಿ ಏರು ಈ ಸಂಘದ ಮುಖಾಂತರ ಪ್ರಯೋಜನ ಪಡೆಪರ ನಿಕುಲು ಈ ಸಂಘವನ್ನು ಮರೆಪಡೆ ಈ ಸಮಾಜವನ್ನು ಮರೆಪಡೆ ದುಂಬದ ದಿನೊಟ್ಟು ನಿಕುಲ್ಲ ಜೋಕಲಿಗೆ ಅನ್ಪನ್ಪಿಡಿದಾದ ಬಂಡ ನಿಕುಲ್ಲ ಮಲ್ಲ ಉದ್ದಿಮೆನ ವ್ಯವಹಾರನ ಮಲ್ಪುನ ಸಂದರ್ಭ ಬರ್ಪಡು ಆ ಸಂದರ್ಭದ ನಿಖಿಲೆಗೆ ಇಂಥ ದಿನೊಟ್ಟು ಸಹಕಾರ ಕೊಟ್ಟಿನ ಸಂಘದ ಒಟ್ಟಿಗೆ ಆಣಿದ ದಿನೊಟ್ಟು ನಿಖಿಲ್ನ ಲೆಕ್ಕನೆ ಕಷ್ಟಡುಪುನ ಏರು ವ್ಯಕ್ತಿಲು ಉಳ್ಳೇರ ಜೋಕುಲು ಉಳ್ಳೇರ ಅಕಲೆಗೆ ಸಹಕಾರ ಮಲ್ಪುನಂಚಿನ ನಿಖಲ್ನ ಒಂಜಿ ಆದಾಯದ ಒಂಜಿ ಎಲ್ಲಿಯ ಪರ್ಸೆಂಟೇಜಿನ ನಮ್ಮ ಸಮಾಜಕ್ಕೆ ಗೊರ್ಪಿನಂಚಿನ ಒಂಜಿ ಬೇಲೆನ ಮಲ್ಪುಲೆ ಪನ್ಪಿನ ಪಾತ್ರನು ಪನೊಂದು ವಲಯದ ಮಟ್ಟೊಡಾಪಿನ ಕಾರ್ಯಕ್ರಮ ತಾಲೂಕು ಮಟ್ಟೊಡಾಪಿನಂಚಿನ ಕಾರ್ಯಕ್ರಮ ಜಿಲ್ಲಾ ಮಟ್ಟಡಂಚಿನ ಕಾರ್ಯಕ್ರಮ 14 ಗ್ರಾಮದ ನಮ್ಮ ಸಮಾಜದ ಜೋಕುಲಿನ ಜವನನ್ನು ಸೇರಿಸ ಒಂದು ಈ ಒಂಜಿ ಕ್ರೀಡಾ ಕೂಟನು ಏರ್ಪಾಡು ಮಾಡ್ತಾರೆ ಸುಮಾರು ಜನ ಭಾಗವಹಿಸಿದ ಕಲೆ ಮಾತೆರೆಗಳ ಬಹುಮಾನ ತಿಕ್ಕೂಜಿ ಬಂಡದ ನಿಖಲೆಗಳು ಗೊತ್ತುಂಡು ತಿಕ್ಕು ದಿನಕಲೆಗೆ ಅಭಿನಂದನೆ ಸಲ್ಲಿಸ ಒಂದು ಏರು ತಿಕ್ಕು ದಿಜ ಅಕುಲು ಪೋಡಿಯರ ಬಲ್ಲಿ ಬೇಜಾರ ಮಲ್ಪರ ಬಲ್ಲಿ
ಇನಿತ್ತ ಸೋಲು ದುಂಬುದ ಗೇಲಿಗೆ ನಾಂದಿಯಾದ ಬರ್ಪುಡು ಪ್ರಯತ್ನ ಮಲ್ಪುಲೆ ನನ್ನ ಬೇತೆ ಬೇತೆ ಜಾಗಲಿಡು ತಾಲೂಕು ಮಟ್ಟಡು ಜಿಲ್ಲಾ ಮಟ್ಟಡು ಆಪಿನ ಇಂಚಿನ ಕ್ರೀಡಾಕೂಟಲಿಡು ಭಾಗವಹಿಸಲೆ ಎಲ್ಲಂಜಿ ಬರ್ಪಿನ 7 ತಾರೀಕು ದಾನಿ ಉಳ್ಳಾಲ ವಲಯದ ಮುಖಾಂತರ ನಮ್ಮ ಬಂಟ್ವಾಳ ತಾಲೂಕು ನಡಪುನಂಚಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟಡು ಮುಲ್ತ ಪ್ರತಿಯೊಂದು ವಿಭಾಗದ ತಂಡಲ ಭಾಗವಹಿಸುന്നുണ്ട് ಐಟು ನಿಕುಲು ಭಾಗವಹಿಸಿದ ಅವಕಾಶ ಇತ್ತಿನ ಕೆಳಗೆ ಭಾಗವಹಿಸಲಿ ಐದು ಒಟ್ಟಿಗೆ ಉಳ್ಳಾಲ ವಲಯ ಹಿಡಿದು ಹೆಚ್ಚಿನ ಸಂಖ್ಯೆಯ ಆ ಕಾರ್ಯಕ್ರಮ ಬದದು ಎಂಕಲ್ನ ಕ್ರೀಡಾಕೂಟದ ಒಂದು ಯಶಸ್ವಿ ಕಾರಣಭೂತರಲ್ಲಿ ಪಂಪಿನ ಪಾತ್ರನು ಅಧ್ಯಕ್ಷರ ಮುಖಾಂತರ ಯಾನು ನಿಖಲೆ ಮಾತಿರಕ್ಕೆಲ್ಲ ಭಿನ್ನವಹಿಸುವ ಒಂದು ಈತ ಮಲ್ಲ ಕಾರ್ಯಕ್ರಮ ಮಲ್ತದ ಎಂಕ್ಲೇನು ಈ ಒಂಜಿ ಕಾರ್ಯಕ್ರಮದ ವೇದಿಕೆ ಬದ್ದದ ಪಾತ್ರ ಅವಕಾಶ ಮಲ್ತು ಕೊಡ್ತೀನಿ ಅಂಚಿನ ಸಂಘದ ಅಧ್ಯಕ್ಷರ ನಿಖಲಿಗೆ ಮಾತಾಡಗಳ ಕೃತಜ್ಞತೆ ಸಲ್ಲಿಸ ಒಂದು ಅವಕಾಶಕ್ಕಾದ ಹೊಂದಿಸ ಒಂದು ಎನ್ನ 2 ಪಾತ್ರ ನಮಗೆ ನಮಸ್ಕಾರ. ಗೊಬ್ಬಡ ಪಂತಗೂ ವಲಯದ 14 ಗ್ರಾಮದ ಅಧ್ಯಕ್ಷರು ಬೊಕ್ಕ ಪದಾಧಿಕಾರಿಗಳು ಬರ್ತದೆ ಈ ಕಾರ್ಯಕ್ರಮವನ್ನು ಯಶಸ್ವಿಮಂತ ಕೊಡ್ತಾರೆ. ನಿಖಲಿಗೆ ಎಂಕನ ತಲಪಾಡಿ ಗ್ರಾಮದ ಪರವಾದ ಅನಂತ ಧನ್ಯವಾದ. ಅಂಚೆನೆ ನಮ್ಮ ಗೊಬ್ಬುದ ಪಂತ ನಮ್ಮೊಂದು ಕಾಂಪಿಟೇಷನ್ ಹತ್ತಿ ನಮ್ಮ ಒಂಜಿ ಸೌಹಾರ್ದಡು ಅತ್ತಂಡ ಒಂಜಿ ಎಡ್ಡ ರೀತಿಡು ಒಟ್ಟಿಗೆ ಅಂಚಗೊಬ್ಬರ ಕಾರ್ಯಕ್ರಮ ಅಂಚಾದು ಪುನಗ ಅದಿಗಳು ಮಾತೆರ್ಲ ಬತ್ತು ಸಹಕಾರ ಕೊರ್ಲಿಕ್ಕೆ ಅನಂತ ಧನ್ಯವಾದ ಪಂಡೊಂದು ದುಮ್ಮದ ದಿನಕುಲೆಡು ನಮ್ಮ ನನಲಾತ ಕೆಲವು ಕಾರ್ಯಕ್ರಮವನ್ನು ಆಯೋಜನೆ ಮನ್ಪುಗ ಪಂಡೊಂದು ಈ ಕಾರ್ಯಕ್ರಮಕ್ಕೆ ಬತ್ತನಿಕ್ಕೆ ಒಂದಿಸ ಒಂದು ಎನ್ನ ಪಾತ್ರ ಶಶಾಂಕ್ ಶೆಟ್ಟಿ ಪಾಲ್ಗೊತ್ತು ಬಾರಿ ಪೂರ್ಣಡು ಇಂಗ್ಲಿಷ್ ಎಡೆ ಒಂಜಿ ನಿರೂಪಣೆ ಮಲ್ತದೆ ಜನಕುಲ್ಲ ಮನಸ್ಸಿಗೆಂದಲಾರೆ ಶ್ರೀಯುತ ಶಶಾಂಕ್ ಶೆಟ್ಟಿ ಒಂಜಾತೆ ನಿರೂಪಣೆದ ಮೂಲಕ ವೀಕ್ಷಕ ವಿವರಣೆಯನ್ನು ಕೊಡ್ಪುನಾರೆ ಶಶಾಂಕ್ ಶೆಟ್ಟಿ ಬೇತೆ ಬೇತೆ ಕೋಡಿಡೆ ವೀಕ್ಷಕ ವಿವರಣೆ ಮಲ್ಪುನ ಮೂಲಕ ಒಂಜಿ ಪುಗರ್ತನೆ ಪಡೆಯನಾರೆ ಶ್ರೀಯುತ ಶಶಾಂಕ್ ಶೆಟ್ಟಿ ಪಡೆಯರಂಗೆ ಭಾರಿ ಪೆರ್ಮ ಗಂಡ ಜನಕುಲ ಸೊನ್ನೆ ಸಂದಾಯಿತ ಮಲ್ತೊಂದು ಮೊದಲೇ ಇನ್ನಿತ ಈ ಒಂದು ಕ್ರೀಡಾಕೂಟದ ಬಹುಮಾನ ವಿತರಣೆ ಶುರುವಂತ ಕ್ರಿಕೆಟ್ ಈ ಒಂದು ಕ್ರಿಕೆಟ್ ಪಂದ್ಯಾಟೋಡು ಉತ್ತಮ ಎಸೆತಗಾರ ಅತಂಡ ಉತ್ತಮ ಬೌಲರ್ ಪ್ರಶಸ್ತಿ ಪಡೆಯಲಾರೆ ಶ್ರೀಯುತ ಚರಣ್ ಶೆಟ್ಟಿ ತಲಪಾಡಿ ಒಂದನೇ ಅಧ್ಯಕ್ಷರೇ ಹೊರಡು ಚರಣ್ ಶೆಟ್ಟಿ ತಲಪಾಡಿ ಅದೇ ರೀತಿ ಬ್ಯಾಟ್ಸ್ಮನ್ ತ್ಯಾಗರಾಜೆ ಸೋಮೇಶ್ವರ ಒಂದನೇ ಕ್ಯಾಪ್ಟನ್ ಮಾಧವ್ ಶೆಟ್ಟಿ ವಿತರಣೆ ಮಲ್ಕೊಡು ಉತ್ತಮ ಬ್ಯಾಟ್ಸ್ಮನ್ ತ್ಯಾಗರಾಜ್ ಶೆಟ್ಟಿ ಸೋಮೇಶ್ವರ ಗ್ರಾಮ ಅಂಚನೆ ಉತ್ತಮ ಸವ್ಯಸಾಚಿ ಜಗದೀಶ್ ಸೋಮೇಶ್ವರ ಉತ್ತಮ ಸವ್ಯಸಾಚಿ ಪ್ರದೀಪ್ ಕಿಲ್ಲ ಇಂದೇಳು ವಿತರಣೆ ಮಲ್ಕೊಡು ಪ್ರದೀಪ್ ಕಿಲ್ಲ ಸವ್ಯಸಾಚಿ ಜಗದೀಶ್ ಕ್ರಿಕೆಟ್ ಪಂದ್ಯಾಟೋಡು ಚತುರ್ಥ ಸ್ಥಾನ ಬೋಳ್ಯಾರಿ ಗ್ರಾಮ ಸಮಿತಿ ರೆಡ್ಡಿ ಸಾರ ನಗದು ಬಹುಮಾನ ತೃತೀಯ ಸ್ಥಾನಿ ಪಾವೂರು ಗ್ರಾಮ ಸಮಿತಿ ಚಂದ್ರಸನ್ನಿ ಪಾವೂರು ಗ್ರಾಮ ಸಮಿತಿ 2000 ನಗದು ಅಂಚನೆ ಟ್ರೋಫಿ ದ್ವಿತೀಯ ಸ್ಥಾನಿ ತಲಪಾಡಿ ಗ್ರಾಮ ಸಮಿತಿ ಲೋಕೇಶನ್ನೇ ತಲಪಾಡಿ ಗ್ರಾಮ ಸಮಿತಿ ನಗದಿ ಅಂಜನೆ
ಸಾಮಾನು ಹೊರ ಹಾಕಲೆ ಈ ಒಂದು ಪ್ರಶಸ್ತಿನ ಕೊರಡು ನಗದೆ 15,000 ನಗದೆ ಅಂಚನೆ ಟ್ರೋಫಿ ಸೋಮೇಶ್ವರ ಗ್ರಾಮ ಸಮಿತಿ ಉತ್ತಮ ತಂಡವಾದ ಎನಿತ ಈ ಒಂದು ಕ್ರಿಕೆಟ್ ಪಂದ್ಯಾವಟರು ಪ್ರಥಮ ಸ್ಥಾನ ಪಡೆಯುತ್ತಿನ ಸೋಮೇಶ್ವರ ತಂಡ ಶಾಶ್ವತ ಟ್ರೋಫಿ ಅಂಚನೆ ನಗದು 15,000 ಪ್ರಥಮ ಸ್ಥಾನ ವಿಜೇತರು ಸೋಮೇಶ್ವರ ತಂಡ ಒಂದು ಮಲ್ಲ ತಾಟಿದವರು ಸಭಿಕೆ ನೀಡ್ತೇವೆ ಶಾಶ್ವತ ಟ್ರೋಫಿ ಪಾವರು ಚತುರ್ಥ ಸ್ಥಾನಿ ತೃತೀಯ ಸ್ಥಾನಿ ತಲಪಾಡಿ ಶ್ರೀಯುತ ಪ್ರಕಾಶ್ ಶೆಟ್ಟಿ ದ್ವಿತೀಯ ಸ್ಥಾನಿ ಕೋಟೆಕಾರ ಗ್ರಾಮ ಸಮಿತಿ ಮುಂದೆ ಪ್ರಕಾಶ್ ಶೆಟ್ಟಿ ವರ್ಕಾಡಿ ಭಂಡಾರ ಮನೆ ಮೇಲೆ ವಿತರಣೆ ಮಾಡ್ಕೊಡು ಪ್ರಕಾಶ್ ಶೆಟ್ಟಿ ಸೋಮೇಶ್ವರ ಗ್ರಾಮ ಸಮಿತಿ ತೃತೀಯ ಸ್ಥಾನಿ ಬೋಳ್ಯಾರ್ ಗ್ರಾಮ ಸಮಿತಿ ತೃತೀಯ ಸ್ಥಾನಿ ಶಾಶ್ವತ ಟ್ರೋಫಿ ಗ್ರಾಮ ಸಮಿತಿದ ಕಾರ್ಯಾಂತರ ಅಂಚನೆ ಗ್ರಾಮ ಸಮಿತಿದ ಕಾರ್ಯಾಂತರ ಸಂತೋಷ್ ಶೆಟ್ಟಿ ಅವರ ರೀತಿ ಖಜಾಂಜಿ ಅಕ್ಷತಾ ಶೆಟ್ಟಿ ಇದನ್ನು ವಿತರಣೆ ಮಾಡಿಕೊಡು ಅಕ್ಷತಾ ಶೆಟ್ಟಿ ಅಂಚನೆ ಸಂತೋಷ್ ಶೆಟ್ಟಿ ದ್ವಿತೀಯ ಸ್ಥಾನಿ ಉಳ್ಳಾಲ ಗ್ರಾಮ ಸಮಿತಿ ನಗದು 80,000 ಅಂಚನೆ ಶಾಶ್ವತ ಟ್ರೋಫಿ ಇಂದನೆ ಗ್ರಾಮ ಸಮಿತಿದ ಅಧ್ಯಕ್ಷರಾಯನ ಸುಧಾಕರ್ ಅಡ್ಡಂತರ್ ಅವೇ ರೀತಿ ಅಂಚನೆ ಜಿತೇಂದ್ರ ಶೆಟ್ಟಿ ಜಂಟಿಯಾದ ವಿತರಣೆ ಮಾಡ್ಕೊಡು ಪ್ರಥಮ ಸ್ಥಾನಿ ಹಗ್ಗ ಜಗ್ಗಾಟದ 23ದ ಪುರುಷರನ ಹಗ್ಗ ಜಗ್ಗಾಟದ ಪ್ರಥಮ ಸ್ಥಾನಿ ಯಾರು ಬಲ್ಲೆ ತಲಪಾಡಿ
ನಗದು ಮುಂದೆ ಬಂಟಮಾಲದ ಬಂಟನ ಸಂಘದ ಅಧ್ಯಕ್ಷರಾಯನ ಚಂದ್ರಾಸು ಶೆಟ್ಟಿಯಿಂದ ವಿತರಣೆ ಮಲ್ಪಡು. ಪ್ರಥಮ ಸ್ಥಾನಿ ತಲಪಾಡಿ ಬಂಟನ ಸಂಘ ಶಾಶ್ವತ ಟ್ರೋಫಿ ಅಂಚನೆ ನಗದು 15,000. Congratulations and celebration when I tell everyone that you're in love with me. Congratulations and jubilee. ತಲಪಾಡಿ ಗ್ರಾಮ ಸಮಿತಿ ವಿಜಯಾತನ ಅನಂತ ಸೊಲ್ಮೆ ಅಭಿನತೆ ವಂದನೆಲು ಅಭಿವಾದನೆಲು ಅಭಿವಂದನೆಲು. ವಿಭಾಗದ ಸಂಚಾಲಕರಾದ ಶ್ರೀಯುತ ರಿತೇಶ್ ಶೆಟ್ಟಿ ಬೆರೆಡೆ ಧನ್ಯವಾದ ಸಮರ್ಪಣೆ. ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ ಬಂಟರ ಸಂಘ ತಲಪಾಡಿ ಗ್ರಾಮ ಸಮಿತಿದ ಬಂಟರೆ ಗೊಬ್ಬದ ಬಂದು 2023 ಇನಿತಿ ಕಜ್ಜಡು ಈ ನಂಬಟ್ನಲ್ಲಿ ಹೆಸರು ನಮ್ಮೊಟ್ಟಿಗೆ ಮಲ್ಲ ವಿನೇರದ ಪಾಲ್ಪಡೆ ನೆಂಚಿನ ನಮ್ಮ ಸಂಘದ ಗುರುಕರ್ಲ ನೆಂಚಿನ ಶ್ರೀಯುತ ಸುಧಾಕರ್ ರೆಡ್ಡಿ ಅಂತಾಯ ಮೇರೆಗ ಸೋಲೋಯ್ತದ ಸೊಲ್ಮೆ ಸಂದ ಒಂದಿಲ್ಲ ಇನಿತಿ ಕಜ್ಜಡು ನಮ್ಮೊಟ್ಟಿಗೆ ಮುಖ್ಯ ಅತಿಥಿರಾದ ಪಾಲ್ಪಡೆ ನೆಂಚಿನ ಶೆಟ್ಟಿ ನಾರ್ಲಗುತ್ತು ಕೋಶಾಧಿಕಾರಿ ಬಂಟರ ಸಂಘ ಬಂಟ್ವಾಳ ತಾಲೂಕು ಮೆರೆಗಲ ಸೋಲೈತದ ಸೊಲ್ಮೆ ಸಂದ ಒಂದಿಲ್ಲ ಅಂಜನೆ ಶ್ರೀ ಸುರೇಶ್ ಆಳ್ವಾ ಸಾಂತಿ ಗೊತ್ತು ಮಾಜಿ ಅಧ್ಯಕ್ಷರು ತಲಪಾಡಿ ಗ್ರಾಮ ಪಂಚಾಯತ್ ಮೆರೆಗಲ ಸೋಲೈತದ ಸೊಲ್ಮೆ ಸಂದ ಒಂದಿಲ್ಲ ಶ್ರೀ ವೈಭವ್ ಶೆಟ್ಟಿ ನಾರ್ಲಾ ಸದಸ್ಯರು ತಲಪಾಡಿ ಗ್ರಾಮ ಪಂಚಾಯತ್ ಮೆರೆಗಲ ಸೋಲೈತದ ಸೊಲ್ಮೆ ಸಂದ ಒಂದಿಲ್ಲ ಶ್ರೀ ಪ್ರದೀಪ್ ಗಿಲ್ಲೆ ಮೇಗಿನ ಪಂಜಲ ಗೊತ್ತು ಮೆರೆಗಲ ಸೋಲೈತದ ಸೊಲ್ಮೆ ಸಂದ ಒಂದಿಲ್ಲ.